ಎಲ್ಲರಿಗೂ ನಮಸ್ಕಾರ. ವಾಯ್ಸ್ ಆಫ್ ಆರಾಧನಾ ತಂಡದ ಪ್ರತಿಭಾಲೋಕ ಕಾರ್ಯಕ್ರಮಕ್ಕೆ ಎಲ್ಲಾ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಒಂದು ಮಾತಿದೆ, ನಾವು ಎಲ್ಲಿ ಹುಟ್ಟಬೇಕು ಅನ್ನುವಂಥದ್ದು ನಮ್ಮ ಕೈಯಲ್ಲಿಲ್ಲ, ಆದ್ರೆ ನಾವು ಎಲ್ಲಿ ಹೋಗಿ ಮುಟ್ಬೇಕು ಅನ್ನುವಂಥದ್ದು ಮಾತ್ರ ನಮ್ಮ ಕೈಯಲ್ಲಿದೆ. ಅದೃಷ್ಟದ ಮೇಲೆ ಹೆಚ್ಚು ನಂಬಿಕೆ ಇಡಬಾರ್ದಂತೆ, ಸತತ ಪ್ರಯತ್ನದ ಮೇಲೆ ನಂಬಿಕೆ ಇದ್ರೆ ನಾವು ಮಾಡುವಂತಹ ಕೆಲಸಕ್ಕೆ ಖಂಡಿತವಾಗಿಯೂ ಫಲ ಸಿಗ್ತದೆ ಎನ್ನುವಂತಹ ಮಾತನ್ನ ನಂಬಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅದ್ಭುತವಾಗಿ ಸಾಧನೆಯನ್ನ ಮಾಡಿರುವಂತಹ ಪ್ರತಿಭೆ ಇಂದು ನಮ್ಮೊಂದಿಗಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ನಿಮ್ಮೆಲ್ಲರ ಪ್ರೀತಿಯ ಶ್ರೇಯಾ ಎಂ.ಜಿ. ಸುಳ್ಯ ಇವರು. ಇವರನ್ನ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೇಯಾ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ತುಳುನಾಡ ವಾರ್ತೆಯನ್ನ ವೀಕ್ಷಿಸ್ತಿರುವಂತಹ ಎಲ್ಲಾ ವೀಕ್ಷಕರಿಗೂ ಶ್ರೇಯಾ ಸುಳ್ಯ ಮಾಡುವ ಪ್ರೀತಿಯ ನಮಸ್ಕಾರಗಳು. ಮೊದಲನೇದಾಗಿ ಹೇಗಿದ್ದೀರಾ? ಎಸ್, ತುಂಬಾ ಚೆನ್ನಾಗಿದೆ. ನೀವ್ ಹೇಗಿದ್ದೀರಾ? ನಾನ್ ಕೂಡ ಚೆನ್ನಾಗಿದ್ದೇನೆ. ನಿಮ್ಮ ಕಲಾ ಜರ್ನಿಯನ್ನ ಕೇಳುವುದಕ್ಕೆ ನಾನು ಹಾಗೆ ನಿಮ್ಮೆಲ್ಲರ ವೀಕ್ಷಕರು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಪ್ರಸ್ತುತವಾಗಿ ನೀವು ಯಾವ ವಿದ್ಯಾಭ್ಯಾಸವನ್ನ ಮಾಡ್ತಿದ್ದೀರಾ, ಹಾಗೆ ನಿಮ್ಮ ಕಾಲೇಜಿನ ಹೆಸರು? ನಾನು ಇವಾಗ ಸೆಕೆಂಡ್ PU ಅಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದೇನೆ. NMPUC ಅಂದ್ರೆ ನೆಹರು ಮೆಮೋರಿಯಲ್ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಸುಳ್ಯ, ಇಲ್ಲಿ ನಾನು ಕಲಿತಾ ಇದ್ದೇನೆ. ನೀವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇದ್ದೀರಾ ಅಂತ ಕೇಳಿದ್ದೇನೆ. ಅದನ್ನ ಜಸ್ಟ್ ಒಂದು ಲಿಸ್ಟ್ ಮಾಡೋದಾದ್ರೆ ಯಾವೆಲ್ಲ ಕ್ಷೇತ್ರದಲ್ಲಿ ಇದ್ದೀರಿ? ನಾನು ಡಾನ್ಸ್ ಅಂದ್ರೆ ಭರತನಾಟ್ಯ, ವೆಸ್ಟರ್ನ್ ಎರಡರಲ್ಲೂ ಇದ್ದೇನೆ. ಅಂಡ್ ಆಕ್ಟಿಂಗ್ ಅಂತ ಹೇಳುವಾಗ ಸ್ವಲ್ಪ ಆಕ್ಟಿಂಗ್ ಫೀಲ್ಡ್ ಅಲ್ಲೂ ಕೂಡ ಇದ್ದೇನೆ. ಅಂಡ್ ಶಾಸ್ತ್ರೀಯ ಸಂಗೀತಕ್ಕೂ ಕೂಡ ಹೋಗ್ತಾ ಇದೆ ಮೊದಲು, ಬಟ್ ಇವಾಗ ಸ್ವಲ್ಪ ಕಮ್ಮಿ ಮಾಡಿದ್ದೇನೆ. ಅಂಡ್ ಮಾಡ್ಲಿಂಗ್ ಅನ್ನ ಕೂಡ ಮಾಡ್ತೇನೆ. ಅಂಡ್ ಮೇನ್ ಆಗಿ ಆಂಕರಿಂಗ್. ಹಾಗಾದ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ಇದ್ದೀರಿ ಅಂತ ಆಯ್ತು. ಎಲ್ಲದಕ್ಕೂ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಇರ್ತದೆ. ಸೊ ನೀವು ಫಸ್ಟ್ ಟೈಮ್ ಸ್ಟೇಜಿಗೆ ಹೋದದ್ದು ಯಾವಾಗ? ನಾನು ಫಸ್ಟ್ ಟೈಮ್ ಸ್ಟೇಜ್ಗೆ ಹೋದದ್ದು ಅಂತ ಹೇಳಿದ್ರೆ ಇದನ್ನ ತುಂಬಾ ಕಡೆಯಲ್ಲಿ ಹೇಳಿದ್ದೆ. ಅಂದ್ರೆ ಡ್ಯಾನ್ಸಿಗೆ ಅಂತ ಎಲ್ಲ ಹೋಗಿರ್ಲಿಲ್ಲ. ನಾನು ಮೊಟ್ಟ ಮೊದಲನೇದಾಗಿ ವೇದಿಕೆಗೆ ಅಂತ ಹೋಗಿರುವಂತಹದ್ದು ಒಂದು ಕೃಷ್ಣ ವೇಷ ಸಂದರ್ಭದಲ್ಲಿ. ನಾನು 7 ತಿಂಗಳ ಮಗು ಇರುವಾಗ ನನ್ನ ತಾಯಿ ನನ್ನನ್ನ ಮೇಕಪ್ ಎಲ್ಲ ಹಾಕ್ಸಿ ಸ್ಟೇಜಿಗೆ ಹೋಗಿ ಬಿಟ್ಟು ಬಂದಿದ್ರಂತೆ. ನಾನು ಏನ್ ಮಾಡಿದ್ದೇನೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ಫಸ್ಟ್ ಪ್ರೈಸ್ ಬಂದಿತ್ತು. ಅದೊಂದು ನನ್ನ ಮೊಟ್ಟ ಮೊದಲ ವೇದಿಕೆ ಅಂತಾನೆ ಹೇಳ್ಬೋದು. ಅಲ್ಲಿಂದ ನನ್ನ ಕಲಾ ಜರ್ನಿ ಏನು ಮುಂದುವರಿತಾ ಬಂದು ಇವಾಗ ಏನೋ ಸಣ್ಣ ಪುಟ್ಟ ಸಾಧನೆಯನ್ನು ಮಾಡಿ. ಹಾಗಾದ್ರೆ ನೀವು ಚಿಕ್ಕ ಇರುವಾಗ್ಲೇ ಸ್ಟೇಜಿಗೆ ಹೋಗಿದ್ದೀರಿ ಅಂತ ಆಯ್ತು. ನಾನ್ ನಿಮ್ಗೆ ಡಾನ್ಸ್ ಅಂದ್ರೆ ತುಂಬಾ ಇಷ್ಟ ಅಂತ ಕೇಳಿದ್ದೇನೆ. ಸೊ ಡಾನ್ಸ್ ಜರ್ನಿಯಿಂದಲೇ ನಿಮ್ಮ ಕಲಾ ಜರ್ನಿಯನ್ನ ಸ್ಟಾರ್ಟ್ ಮಾಡುವ. ಸೊ ಡಾನ್ಸ್ ನ ಮೇಲೆ ಹೇಗೆ ಇಂಟ್ರೆಸ್ಟ್ ಬಂತು ಅಂತ? ಡಾನ್ಸ್ ನ ಮೇಲೆ ಹೇಗೆ ಇಂಟ್ರೆಸ್ಟ್ ಬಂತು ಅಂತ ಹೇಳಿದ್ರೆ, ನನ್ನ ತಂದೆ ನಾನು ಚಿಕ್ಕ ಇರುವಾಗ ಬ್ಯಾಂಗ್ಳೂರಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ರು, ನನ್ನ ಮಮ್ಮಿ ಮಂಗ್ಳೂರಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಸೊ ನಾನು ಸುಳ್ಯದಲ್ಲಿ ನನ್ನ ಅಜ್ಜ ಅಜ್ಜಿ ಜೊತೆ ಬೆಳಿತಾ ಇದ್ದೆ. ಸೊ ಆ ಸಂದರ್ಭದಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ನನಗೆ ಹೇಗೂ ಅಣ್ಣ ತಮ್ಮ ತಂಗಿ ಯಾರು ಇಲ್ಲ, ನಾನು ಒಬ್ಳೆ ಇರ್ತಿದ್ದದ್ದು. ಅಜ್ಜ ಅಜ್ಜಿ ನಾವು 3 ಜನ ಇರ್ತಿದ್ದದ್ದು ಮನೆಯಲ್ಲಿ. ಸೊ ಅವಾಗ ನಂಗೆ ಫ್ರೆಂಡ್ಸ್ ಆಗ್ಲಿ ಯಾರು ಇಲ್ಲ, ನನಗೆ ಫ್ರೆಂಡ್ ಇದ್ದದ್ದು ನನ್ನ ಟಿವಿ ಮಾತ್ರ. ಸೊ ಅವಾಗ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಟಿವಿಯಲ್ಲಿ ಡಾನ್ಸ್ ಕರ್ನಾಟಕ ಡಾನ್ಸ್, ಅವಾಗ ಮಾಲಾಶ್ರೀ ಅವರು ಜಡ್ಜ್, ಆ ಒಂದು ಸೀಸನ್ ಬರ್ತಾ ಇತ್ತು. ಸೊ ಅದನ್ನೆಲ್ಲ ನೋಡ್ತಾ ಟಿವಿ ಮುಂದೆ ನಿಂತ್ಕೊಂಡು ನಾನು ಡ್ಯಾನ್ಸ್ ಮಾಡ್ತಾ ಇದ್ದೆ ಅಂತೆ. ಸೊ ನನಗೆ ಎಂಕರೇಜ್ ಮಾಡಿದ್ದು ಫಸ್ಟ್ ನನ್ನ ಅಜ್ಜಿ, ಮಾಡು ಮಗ ಮಾಡು ಅಂತ. ಸೊ ಡ್ಯಾನ್ಸ್ ಮಾಡ್ತಾ ಇದ್ದೆ. ಸೊ ಅಲ್ಲಿಂದ ಮೇಲೆ ನನ್ನ ಮಮ್ಮಿ ಗೊತ್ತಾಯ್ತು ಏನೋ ಸ್ವಲ್ಪ ಇಂಟ್ರೆಸ್ಟ್ ಇದೆ ಅಂತ. ಮಮ್ಮಿ ಗೊತ್ತಾದ್ಮೇಲೆ ನನ್ನನ್ನ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿದ್ರು. ಸೊ ಅಲ್ಲಿಂದ ಮೇಲೆ ಡ್ಯಾನ್ಸ್ ಕ್ಲಾಸಿಗೆ ಹೋದೆ. ಏನೋ ಅಲ್ಲಿಂದ ಮೇಲೆ ನನ್ನ ಕಲಾ ಜರ್ನಿ ಡಾನ್ಸ್ ಅಲ್ಲಿ ಶುರು ಆಯ್ತು ಅಂತ ಹೇಳಿ. ಹಾಗಾದ್ರೆ ನಿಮ್ಮ ಡಾನ್ಸಿನ ಗುರುಗಳು ಯಾರು? ನನ್ನದು ಸುಧೀರ್ ಉಳ್ಳಾಲ್, ಕಲರ್ಸ್ ಕನ್ನಡ ಡಾನ್ಸಿಂಗ್ ಚಾಂಪಿಯನ್ ಒಂದು ರಿಯಾಲಿಟಿ ಶೋನ ಕೊರಿಯೋಗ್ರಾಫರ್ ಆಗಿರುವಂತಹ ಸುಧೀರ್ ಉಳ್ಳಾಲ್. ಹಾಗಾದ್ರೆ ಡಾನ್ಸ್ ಅಲ್ಲಿ ಬೇರೆ ಬೇರೆ ಫಾರ್ಮ್ಸ್ ಎಲ್ಲ ಇರ್ತದೆ, ಯಾವ ಫಾರ್ಮ್ಸ್ ಅನ್ನೆಲ್ಲ ಮಾಡಿದ್ದೀರಿ? ನಾನು ಫ್ಯೂಷನ್, ವೆಸ್ಟರ್ನ್, ಆಮೇಲೆ ಹಿಪ್ ಹಾಪ್ ಕೂಡ ಮಾಡಿದ್ದುಂಟು. ಆಮೇಲೆ ಸೆಮಿ ಕ್ಲಾಸಿಕಲ್ ತುಂಬಾ ಇಷ್ಟ, ಭರತನಾಟ್ಯಂ ಅಂಡ್ ಕೂಚಿಪುಡಿ, ಕಥಕ್ ಎಲ್ಲವನ್ನು ಕೂಡ ಒಮ್ಮೆ ಟ್ರೈ ಮಾಡಿ. ಮೋಹಿನಿ ಆಟಂ ಕೂಡ ಟ್ರೈ ಮಾಡಿದ್ದೇನೆ. ಎಲ್ಲಾ ಫಾರ್ಮ್, ಯಕ್ಷಗಾನ ಕೂಡ, ಅಂದ್ರೆ ಪ್ಯೂರ್ ಯಕ್ಷಗಾನ ಅಲ್ಲ, ಈ ಒಂದು ಡ್ಯಾನ್ಸ್ ಫಾರ್ಮ್ ನ ನಡುವಲ್ಲಿ ಕರ್ನಾಟಕನ ರೆಪ್ರೆಸೆಂಟ್ ಮಾಡ್ಬೇಕು ಅಂತ ಹೇಳುವಾಗ ನಡುವಲ್ಲಿ ಯಕ್ಷಗಾನ ಕೂಡ ಮಾಡಿದ್ದೇನೆ. ನಾನು ಈ ಒಂದು ಟೈಮ್ ಅಲ್ಲಿ ತುಂಬಾ. ಹಾಗಾದ್ರೆ ನೀವೆಲ್ಲ ಡ್ಯಾನ್ಸ್ ಫಾರ್ಮ್ಸ್ ಅನ್ನ ಮಾಡಿದಿರಿ ಅಂತ ಆಯ್ತು, ಎಕ್ಸ್ಪೀರಿಯನ್ಸ್ ಅಷ್ಟೇ. ಹೌದು. ಅದ್ರಲ್ಲಿ ನಿಮ್ಗೆ ಇಷ್ಟವಾದಂತದ್ದು, ತುಂಬಾ ಇಷ್ಟವಾಗಿರುವಂತದ್ದು ಸೆಮಿ ಕ್ಲಾಸಿಕಲ್, ಫಾರ್ ಎವರ್ ಫೇವ್ರೇಟ್ ಅದು. ಸೆಮಿ ಕ್ಲಾಸಿಕಲ್ ತುಂಬಾ ಇಷ್ಟ ನನಗೆ. ಹಾಗಾದ್ರೆ ನಿಮ್ಗೆ ಡಾನ್ಸ್ಗೆ ತುಂಬಾ ಪ್ರಶಸ್ತಿಗಳಂತೂ ಬಂದೇ ಇರ್ತದೆ. ಸೊ ಆ ಪ್ರಶಸ್ತಿಗಳ ಬಗ್ಗೆ ಹೇಳುದು? ಪ್ರಶಸ್ತಿಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಬೆಂಗಳೂರಲ್ಲಿ ಎಲ್ಲ ತುಂಬಾ ಸಂಸ್ಥೆಯವರು ಕರೆದು ತುಂಬಾ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಕಲಾರತ್ನ, ಸೇವಾ ರತ್ನ, ಆಮೇಲೆ ಅಪ್ಪು ಪ್ರಶಸ್ತಿ ಆಗಿರ್ಬೋದು, ಕಿತ್ತೂರಾಣಿ ಚೆನ್ನಮ್ಮ ಪ್ರಶಸ್ತಿ, ಅಂಡ್ ತುಂಬಾ ಪ್ರಶಸ್ತಿಗಳಲ್ಲಿ ಇಷ್ಟು ನನಗೆ ಸದ್ಯಕ್ಕೆ ಇಷ್ಟು ನೆನಪಿಲ್ಲ. ಸೊ ಹಲವಾರು ಪ್ರಶಸ್ತಿಗಳು ನನಗೆ ಸಿಕ್ಕಿತ್ತು. ಅಂಡ್ ಸನ್ಮಾನಗಳ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ತುಂಬಾ ಕಡೆಯವರು ತುಂಬಾ ಪ್ರೀತಿಯಿಂದ ಕರೆದು ಎಷ್ಟೋ ಜನ ನನ್ನನ್ನ ಸನ್ಮಾನ ಮಾಡಿದ್ದಾರೆ. 1-2 ಜಾಗದ ಹೆಸರು ಹೇಳಿದ್ರೆ ಉಳಿದವರಿಗೆ ಮನಸ್ಸಿಗೆ ಸ್ವಲ್ಪ ಬೇಜಾರಾಗ್ಬೋದು. ಅದರಿಂದ ಹಲವಾರು
ಕಡೆಗಳಲ್ಲಿ ಪ್ರಶಸ್ತಿಗಳು. ಈಗ ಡಾನ್ಸರ್ಸ್ ಗೆ ಎಲ್ಲಿ ಹೋಗಿ ಒಂದು ಪರ್ಫಾರ್ಮೆನ್ಸ್ ಕೊಟ್ರು ಅದು ಸ್ಪೆಷಲ್ ಆಗಿರ್ತದೆ. ನಿಮ್ಗೆ ಒಂಥರ ಮರಿಲಿಕ್ಕೆ ಆಗದಿರುವಂತಹ ಒಂದು ಪರ್ಫಾರ್ಮೆನ್ಸ್ ಅಂದ್ರೆ ಯಾವ್ದು? ಮರೀಲಿಕ್ಕೆ ಆಗದಂತಹ ಪರ್ಫಾರ್ಮೆನ್ಸ್ ಅಂತ ನನ್ಗೆ ಯಾವ್ದು ಇಲ್ಲ, ಬಿಕಾಸ್ ಎಲ್ಲ ಹಾ, ನಂಗೆ ಸ್ಪೆಷಲ್. ಹಾ, ಯಾವ್ದೇ ಸ್ಟೇಜ್ ಗೆ ಹೋದ್ರು ಕೂಡ ಒಂದು ಸ್ಪೆಷಲ್ ಮೂಮೆಂಟ್ ಅಂತ ಕ್ರಿಯೇಟ್ ಆಗೇ ಆಗುತ್ತೆ ಒಂದು ಡ್ಯಾನ್ಸರ್ ಅಂದ್ಮೇಲೆ. ಸೊ ಎಲ್ಲ ಸ್ಟೇಜ್ ಗಳು ನಂಗೆ ಸ್ಪೆಷಲ್, ಯಾವ್ದು ಒಂದು ಪರ್ಟಿಕ್ಯುಲರ್ ಆದಂತಹ ಸ್ಟೇಜ್ ಅಂತ ಹೇಳುವಾಗಿಲ್ಲ. ಈಗ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಇರುವವರಿಗೆ ಸ್ಪೋರ್ಟ್ಸ್ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಅಂತ ಕೇಳಿದ್ದೇನೆ. ಸೊ ನಿಮ್ಗೆ ಹೇಗೆ, ನೀವು ಹೇಗಿದ್ರಿ? ಇಲ್ಲ, ಅದು ಸ್ವಲ್ಪ ಅಪೋಸಿಟ್ ಅಂತ ಹೇಳ್ಬೋದು. ಹೌದಾ? ನನಗೆ ಸ್ಪೋರ್ಟ್ಸ್ ಅಲ್ಲೂ ಕಬಡ್ಡಿಯಲ್ಲಿ ಡೆಲ್ಲಿಗೆ ಹೋಗಿದ್ವಿ. ಡೆಲ್ಲಿಯಲ್ಲಿ ಸ್ಟೇಟ್ ಲೆವೆಲ್ ಅಲ್ಲೂ ಫಸ್ಟ್ ಪ್ರೈಸ್ ಬಂದಿತ್ತು. ಆಮೇಲೆ ರನ್ನಿಂಗ್ ಅಲ್ಲೂ ಇದ್ದೆ, ಆಮೇಲೆ ಶಾರ್ಟ್ ಪುಟ್ ಅಲ್ಲೂ ಇದ್ದೆ. ಸೊ ತುಂಬಾ ಫೇವ್ರೆಟ್ ಅಂತ ಹೇಳಿದ್ರೆ ಕಬಡ್ಡಿ ತುಂಬಾ ಇಷ್ಟ ನಂಗೆ. ರಿಲೇಯಲ್ಲಿಯೂ ಕೂಡ ಪ್ರಶಸ್ತಿಗಳು ಬರ್ತಾ ಇತ್ತು. ಸೊ ನೀವು ಫೇವ್ರೇಟ್ ಕಬಡ್ಡಿ ಅಂತ ಹೇಳಿದ್ರಿ, ಸೊ ಅದ್ರ ಬಗ್ಗೆ ಹೇಳುದಾದ್ರೆ? ಕಬಡ್ಡಿ ಅಂತ ಹೇಳುವುದಾದ್ರೆ ಒಂದು ಪ್ಯೂರ್ ಎಮೋಷನ್ ಅಂತ ಹೇಳ್ಬೋದು. ಸೊ ಸ್ಕೂಲ್ ಅಲ್ಲಿ ನಮ್ದು ಜ್ಞಾನದೀಪ ವಿದ್ಯಾಸಂಸ್ಥೆ, ಆ ಒಂದು ಹೆಸರನ್ನ ನಾನು ಹೇಳಲೇಬೇಕು. ಇವತ್ತು ಇಷ್ಟು ಉನ್ನತವಾದಂತಹ ವೇದಿಕೆಗೆ ಬರ್ತಾ ಇದ್ದೇನೆ ಅಂತ ಹೇಳಿದ್ರೆ ನಮ್ಮ ಶಾಲೆಯವರು ನನಗೆ ಆ ಸಂದರ್ಭದಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅಂದ್ರೆ ಯಾವುದೇ ಪ್ರೋಗ್ರಾಮ್ ಗೆ ಹೋಗ್ಬೇಕು ಅಂತ ಹೇಳಿದ್ರು 100% ನಮ್ಗೆ ರಜೆ ಕೊಡ್ಬೇಕು. ಆ ಸಂದರ್ಭದಲ್ಲೂ ಕೂಡ ತುಂಬಾ ರಜೆಯನ್ನ ಕೊಡ್ತಾ ಇದ್ರು. ಅಂಡ್ ಅವರ ಕಡೆಯಿಂದ ಯಾವುದೆಲ್ಲ ಸಪೋರ್ಟ್ ಮಾಡ್ಲಿಕ್ಕೆ ಆಗ್ತದೆ ಅಂದ್ರೆ ಸ್ಕೂಲ್ ನ ಕಡೆಯಿಂದ ಯಾವುದೇ ಪ್ರೋಗ್ರಾಮ್ ಇದ್ರು ಕೂಡ ನನ್ನನ್ನು ಕಳ್ಸೋರು. ಅಂಡ್ ಸ್ಕೂಲ್ ಅಲ್ಲೇ ಯಾವುದೋ ಒಂದು ಪ್ರೋಗ್ರಾಮ್ ನಡೀತಾ ಇದೆ ಅಂತ ಹೇಳಿದ್ರು, ಶ್ರೇಯ ಮಾಡ್ಕೊಡು ಪ್ರೋಗ್ರಾಮ್ ಅನ್ನ, ಅವಳು ಮಾಡ್ತಾಳೆ ಅಂತ ಹೇಳುವಂತಹ ನಂಬಿಕೆಯಿಂದ ನನ್ನನ್ನ ಕಳಿಸ್ತಾ ಇದ್ರು. ಅಂಡ್ ಕಬಡ್ಡಿಯ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ಕಬಡ್ಡಿಗೆ ಜ್ಞಾನದೀಪ ತುಂಬಾ ಫೇಮಸ್ ಆಗಿತ್ತು. ಅಂದ್ರೆ ಪ್ರತಿ ವರ್ಷ ಸ್ಟೇಟ್ ಲೆವೆಲ್ ಅಲ್ಲಿ ವಿನ್ ಆಗ್ತಿದ್ದದ್ದು ಅದು ಉತ್ತರ ಪ್ರದೇಶಕ್ಕೆ ಹೋಗಿ ಕರ್ನಾಟಕವನ್ನ ರೆಪ್ರೆಸೆಂಟ್ ಮಾಡಿ ವಿನ್ ಆಗ್ತಿದ್ದಂತಹ ಟೀಮ್ ಅಂತ ಹೇಳಿದ್ರೆ ಅದು ಜ್ಞಾನದೀಪ ಟೀಮ್. ಸೊ ಚಿಕ್ಕದ್ರಿಂದ ನಮ್ಗೆ ಟ್ರೈನಿಂಗ್ ಕೊಡ್ತಾ ಬಂದಿದ್ರು. ಸೊ ಪ್ರಾಕ್ಟೀಸ್ ಟೈಮ್ ಆಗಿರ್ಬೋದು, ಮಳೆಯಲ್ಲಿ ಚಂಡಿ ಹಾಕೊಂಡು ಆ ಬಾಯಿಗಳು ತಿನ್ಕೊಂಡು ಆ ಹುಡ್ಕೊಂಡು ಪೆಟ್ಟು ತಿನ್ಕೊಂಡು, ಅದೆಲ್ಲ ಒಂದು ಖುಷಿಯ ಸಂದರ್ಭ. ಅಂಡ್ ಡೆಲ್ಲಿಗೆ ಹೋಗುವಂತ ಸಂದರ್ಭದಲ್ಲಿ ನಮ್ಮ HM ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು ಮಾಡಿದಂತಹ ಸಪೋರ್ಟ್, ಅಲ್ಲಿ ನಾವು ಎಂಜಾಯ್ ಮಾಡಿರುವಂತದ್ದು. ಬರೀ ಕಬಡ್ಡಿಗೆ ಅಂತಲ್ಲ ಹೋದದ್ದು, ಅಲ್ಲಿ ಹೋಗಿ ತುಂಬಾ ಪ್ಲೇಸಸ್ ಅನ್ನೆಲ್ಲ ನೋಡಿ ಬಂದ್ವಿ. ಸೊ ಅದೆಲ್ಲ ಒಂದು ನೆನಪು ಅಂತ ಹೇಳ್ಬೋದು. ಹಾಗಾದ್ರೆ ನೀವು ಕಲ್ಚರಲ್ ಹೇಗಿದ್ರು ಹಾಗೆ ಸ್ಪೋರ್ಟ್ಸ್ ಅಲ್ಲಿ ಕೂಡ ಸಾಧನೆಯನ್ನ ಮಾಡಿದಿರಿ ಅಂತ ಆಯ್ತು. ಪುಟ್ಟ ಸಾಧನೆ. ಪುಟ್ಟ ಪುಟ್ಟ ಸಾಧನೆ. ಹಾಗಾದ್ರೆ ಈಗ ಡಾನ್ಸ್ ಅಲ್ಲಿ ಇರುವವರಿಗೆ ಸಂಗೀತದ ಮೇಲೂ ಒಲವು ಇರ್ತದೆ, ನಿಮ್ಗೆ ಹೇಗಿತ್ತು? ಇದು ಅಪೋಸಿಟ್, ನನಗೆ ಸ್ಪೋರ್ಟ್ಸ್ ಅಲ್ಲಿ ಬಟ್ ಸಂಗೀತದಲ್ಲಿ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ. ಸೊ ಬೇಜಾರು ಮಾಡ್ಕೊಳ್ಬೇಡಿ ಯಾರು. ಇಲ್ಲದ್ರೆ ಹಾಡ್ ಹೇಳಿಸ್ಲಿಕ್ಕೆ ಇರುವ ಅಂತ ಇದ್ದೆ. ಇಲ್ಲ So, ಇಲ್ಲ, ಬೇಡ ಅಂತ ಸೊ ಆಯ್ತು. ಚಿಕ್ಕದಿರುವಾಗ ನನ್ನನ್ನ ಭರತನಾಟ್ಯಕ್ಕೆ ಸೇರಿಸುವಾಗ ಆಲ್ಮೋಸ್ಟ್ ಎಲ್ಲಾ ಪೇರೆಂಟ್ಸ್ ನವರು ಕೂಡ ಸಂಗೀತಕ್ಕೆ ಸೇರಿಸುವುದು ಅದು ಸಹಜ. ಹಾಗೆ ನನ್ನ ಮಮ್ಮಿ ನನ್ನನ್ನ ಭರತನಾಟ್ಯಕ್ಕೆ ಸೇರಿಸುವಂತ ಸಂದರ್ಭದಲ್ಲಿ ಸಂಗೀತ ಕ್ಲಾಸ್ಗೂ ಸೇರಿಸಿದ್ರು. ನನಗೆ ಸಂಗೀತದ ಮೇಲೆ ಸ್ವಲ್ಪ ಅಂದ್ರೆ ಸ್ವಲ್ಪ ಇಂಟ್ರೆಸ್ಟ್ ಇರ್ಲಿಲ್ಲ. ಸೊ ಏನೋ ಮಮ್ಮಿಯ ಒತ್ತಾಯಕ್ಕೆ ಹೋಗ್ತಾ ಇದ್ದೆ. ನನಗೆ ನನ್ನ ಮನ್ಸಿಂದ ನಾನು ಹೋಗ್ತಾ ಇರ್ಲಿಲ್ಲ. ಮತ್ತೆ ಒಂದು ದಿನ ಮಮ್ಮಿಗೆ ಗೊತ್ತಾಯ್ತು, ನಿನಗೆ ಇಂಟ್ರೆಸ್ಟ್ ಉಂಟಾ ಹೇಳು. ಇಲ್ಲ ಅಂತ ಡೈರೆಕ್ಟ್ ಹೇಳಿದ್ರು. ಬಟ್ ನನಗೆ ಆಗ ಹೇಳಿಕೆ ಭಯ, ಎಲ್ಲಿ ಹೊಡಿತಾರೆ ಅಂತ, ಹೋಗು ಭಯ. ಮತ್ತೆ ಮಮ್ಮಿ ಹೇಳಿದ್ರು, ನಿನಗೆ ಇಂಟ್ರೆಸ್ಟ್ ಇದ್ರೆ ಹೋಗು, ಇಲ್ಲಾದ್ರೆ ಬೇಡ ಅಂತ. ಮತ್ತೆ 4 ವರ್ಷ ಹೋಗಿದ್ದೇನೆ, ಆದ್ರೂ ಜೂನಿಯರ್ ಎಕ್ಸಾಮ್ ಬರೆಯದೆ ಅಲ್ಲೇ drop ಆಯ್ತು. ಹಾಗಾಗಿ ನಿಮ್ಗೆ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು ಸಂಗೀತಕ್ಕಿಂತ ಅಂತ ಗೊತ್ತಾಯ್ತು. ಈಗ ನಿಮ್ಮ ಆಕ್ಟಿಂಗ್ ಜರ್ನಿಯ ಬಗ್ಗೆ ಮಾತಾಡುವ, ಯಾಕಂದ್ರೆ ನಿಮ್ಗೆ ಆಕ್ಟಿಂಗ್ ಅಲ್ಲೂ ಕೂಡ ಈಗ ಅಭಿಮಾನಿಗಳು ಬೆಳೀತಿದ್ದಾರೆ ಅಂತ ಗೊತ್ತಾಯ್ತು. ಸೊ ಆ ಜರ್ನಿ ಬಗ್ಗೆ ಹೇಳಿ. ಆಕ್ಟಿಂಗ್ ನ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಮೊದಲು ಟಿಕ್ಟಾಕ್ ಅಂತಿತ್ತಲ್ಲ. ಸೊ ಟಿಕ್ಟಾಕ್ ಅಲ್ಲಿ ನನ್ನ ಫಸ್ಟ್ ಆಕ್ಟಿಂಗ್ ಜರ್ನಿ ಅಂತಾನೆ ಹೇಳ್ಬೋದು. ಟಿಕ್ಟಾಕ್ ಅಲ್ಲಿ ಏನೋ ತುಂಬಾ ಫಾಲೋವರ್ಸ್ ಎಲ್ಲ ಆದ್ರು. ಸೊ ಸುಳ್ಯದಲ್ಲಿ ಅರ್ಧಕ್ಕರ್ಧ ಶ್ರೇಯ ಟಿಕ್ಟಾಕ್ ಅಂತ ಕರಿತಾ ಇದ್ದದ್ದು. ತುಂಬಾ ಚಿಕ್ಕ ಇದ್ದೆ. ತುಂಬಾ ಚಿಕ್ಕ ಇರುವಾಗ್ಲೇ ಮೊಬೈಲ್ ಅನ್ನ ಮುಂದೆ ಇಟ್ಟುಕೊಂಡು ಮಮ್ಮಿ ಬರ್ತಾ ಇದ್ದದ್ದು ಶನಿವಾರ ಬಂದ್ರೆ 10-15 ಟಿಕ್ಟಾಕ್ ಮಾಡುದು ಪೋಸ್ಟ್ ಮಾಡುದು ಎಲ್ಲ ಮಾಡ್ತಾ ಇದ್ದೆ. ಸೊ ಅಲ್ಲಿಂದ ಸ್ವಲ್ಪ ಏನೋ ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ಅಲ್ಲಿಂದ ಮೇಲೆ ತುಂಬಾ ಆಪರ್ಚುನಿಟಿ ಬಂತು. ಈ ಶಾರ್ಟ್ ಫಿಲ್ಮ್ ಆಗಿರ್ಬೋದು, ಈ ಸಣ್ಣ ಸಣ್ಣ ಆಕ್ಟಿಂಗ್ ಗಳಿಗೆಲ್ಲ ಆಪರ್ಚುನಿಟಿ ಬರ್ತಾ ಇತ್ತು. ಸೊ ಇವಾಗ ಒಂದ್ ದೊಡ್ಡ ಟೆಲಿವಿಷನ್ ಮೂವಿ ಕೂಡ ಆಪರ್ಚುನಿಟಿ ಸಿಕ್ಕಿದೆ. ಹಾಗಾದ್ರೆ ನಿಮ್ಮ ದೊಡ್ಡ ಪರದೆಯ ಮೇಲೆ ನೋಡ್ಬಹುದು ಅಂತ ಆಯ್ತು. ಈಗ ಡಾನ್ಸ್ ಆಯ್ತು, ಸ್ಪೋರ್ಟ್ಸ್ ಆಯ್ತು, ಆಕ್ಟಿಂಗ್ ಕೂಡ ಆಯ್ತು. ನೆಕ್ಸ್ಟ್ ವಿಷಯಕ್ಕೆ ಹೋಗ್ಲಿಕ್ಕೆ ಸ್ವಲ್ಪ ಭಯ ಆಗ್ತಾ ಉಂಟು, ಅದು ನಿರೂಪಣೆ. ನೀವು ಮತ್ತೆ ಕ್ವಶನ್ಸ್ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಏನೋ ಅಲ್ಲ. ಸೊ ನಿರೂಪಣೆ ಬಗ್ಗೆ ಹೇಳಿ. ನಿರೂಪಣೆ ಅಂತ ಹೇಳಿದ್ರೆ ಮೊಟ್ಟ ಮೊದಲನೇದಾಗಿ ನನ್ನ ಒಳಗೆ ನಿರೂಪಣೆಯ ಒಂದು ಕಲೆ ಇದೆ ಅಂತ ನನಗೆ ತೋರಿಸಿದವರು ವಾಯ್ಸ್ ಆಫ್ ಆರಾಧನಾ ತಂಡದ ಪದ್ಮಶ್ರೀ ಭಟ್ ಮೇಡಮ್ ಅವರು. ಸೊ ಇದನ್ನ ಹೇಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಮೊದಲು ನಾನು ಮಾತಾಡೋದು ಜಾಸ್ತಿ. ಎಲ್ಲಿ ಯಾರು ಕರೆದ್ರು ಕೂಡ ಒಂದು ಕ್ವಶನ್ ಕೇಳಿ ಸ್ವಲ್ಪ ಉದ್ದ ನಾನು ಮಾತಾಡೋದೆಲ್ಲ ಗೊತ್ತಾಯ್ತಲ್ಲ, ಪಟ ಅಂತ ಮಾತಾಡ್ತಿದ್ದೆ. ಅಂಡ್ ಈ ವಿಡಿಯೋಸ್ ಬೈಟ್ಸ್ ಎಲ್ಲ ಮಾಡಿ ಕೊಡ್ತಾ ಇದ್ದೆ. ಸೊ ಒಂದು ದಿನ ಒಂದು ಪ್ರೋಗ್ರಾಮ್ ಇತ್ತು ನಮ್ಮ ಬಜ್ಪೆ ಸೈಡ್, ಏನು ಪರ್ಟಿಕ್ಯುಲರ್ ಆಗಿ ಪ್ಲೇಸ್ ನೇಮ್ ನನಗೆ ನೆನಪಿಲ್ಲ. ಸೊ ಆ ಪ್ರೋಗ್ರಾಮಿಗೆ ಪದ್ಮಶ್ರೀ ಭಟ್ ಮೇಡಮ್ ಅವ್ರು ಹೇಳಿದ್ರು, ಶ್ರೇಯಾ ಒಂದು ಪ್ರೋಗ್ರಾಮ್ ಇದೆ, ಸೊ ಆಂಕರಿಂಗ್ ಮಾಡ್ಬೋದಾ ಅಂತ. ಬಟ್ ಸ್ವಲ್ಪ ಹೆದರಿಕೆ ಆಯ್ತು. ಯಾಕೆ ಅಂತ ಹೇಳಿದ್ರೆ ನಾನು ಎಲ್ಲೂ ಕೂಡ ಆಗ ಸ್ಟೇಜ್ ಅಲ್ಲಿ ಹೋಗಿ ಡೈರೆಕ್ಟ್ ಆಗಿ ಈ ಕಲಾಭಿಮಾನಿಗಳ ಮುಂದೆ ಆಂಕರಿಂಗ್ ಮಾಡಿದವಳಲ್ಲ ನಾನು. ಸೊ ಮ್ಯಾಮ್ ಸ್ವಲ್ಪ ಭಯ ಆಗ್ತಾ ಉಂಟು ಅಂತ ಹೇಳಿದೆ. ಅದಕ್ಕೆ ಪದ್ಮಶ್ರೀ ಮೇಡಮ್ ಹೇಳಿದ್ರು, ಇಲ್ಲಪ್ಪ ಸ್ವಲ್ಪ ಜನ ಬರುದು, ಸಣ್ಣ ಸ್ಟೇಜ್, ನಿನಗೊಂದು ಎಕ್ಸ್ಪೀರಿಯನ್ಸ್ ಆದಾಗ ಆಗ್ತದಲ್ಲ, ಮಾಡು ಅಂತ ಹೇಳಿದ್ರು.
ಸೊ ಹೋಗಿ ಏನು ಸ್ವಲ್ಪ ಜನ ಎಲ್ಲ ಮಮ್ಮಿ ಕೂಡ ಹೇಳಿದ್ರು, ಏನೋ ನಿನಗೆ ಬರುವಷ್ಟು ನೀನ್ ಕಲಿ ಅಂದ್ರೆ ನಾನು ಯಾವುದೇ ಆಗ್ಲಿ ಆಂಕರಿಂಗ್ ಹೋಗುವಾಗ ನಾನು ಕಲಿಯುವುದಿಲ್ಲ. ಹ್ಮ್. ಏನೇ ಆಗ್ಲಿ ಅಲ್ಲಿ ಹೋಗಿ ನನ್ನ ಮನಸ್ಸಿನಿಂದ ಏನ್ ಹಾ. ಬರ್ತದೋ ಆ ಒಂದು ಸ್ಪಾಟಿಗೆ ಸರಿಯಾಗಿ ನಾನ್ ಮಾತಾಡ್ತಿದ್ದಂತು. ಸೊ ಏನು ಕಲೀಲಿಲ್ಲ, ಒಂದು ಪ್ರೋಗ್ರಾಮ್ ಹೆಸರು ಕಲ್ತ್ಕೊಡೋದೆ ಹೋಗಿ ನೋಡ್ತೇನೆ ಸ್ವಲ್ಪ ಜನ ಅಂತ ಹೇಳಿದ್ದು 3 ಜನ, 1000 ಜನ, 3000 ಜನ ಮುಂದೆ ಕೂತಿದ್ದಾರೆ. ಭಯ ಆಯ್ತು. ಆದ್ರೂ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ದೇವ್ರು ನನ್ಗೆ ಸ್ಟೇಜ್ ಫಿಯರ್ ಕೊಡ್ಲಿಲ್ಲ. ಯಾವುದೇ ಸ್ಟೇಜ್ಗೆ ಹೋದ್ರು ಸ್ಟೇಜ್ ಫಿಯರ್ ಇಲ್ಲ. ಸೊ ಅದ್ರಿಂದ ಸ್ಟೇಜಿಗೆ ಹೋಗಿ ಆಂಕರಿಂಗ್ ಎಲ್ಲ ಆಯ್ತು. ತುಂಬಾ ಅಂದ್ರೆ ತುಂಬಾ ಪ್ರಶಂಸೆಗಳು ಸಿಕ್ಕಿತು. ಅಲ್ಲಿದ್ದಂತಹ ಪೊಲೀಸ್ನವರು ಬಂದು ನನ್ನನ್ನ ಮಾತಾಡ್ಸಿದ್ರು. ಕನ್ನಡ ತುಂಬಾ ನಿಮ್ದು ಪ್ಯೂರ್ ಇದೆ, ತುಂಬಾ ಚೆನ್ನಾಗಿ ಮಾಡ್ತೀರಾ, ವಾಯ್ಸ್ ಪಿಚ್ ಚೆನ್ನಾಗಿದೆ, ಅಂಡ್ ಇನ್ನೂ ಒಳ್ಳೆ ಪ್ರೋಗ್ರಾಮ್ಸ್ ಗಳು ಸಿಗ್ಲಿ ಅಂತ. ಸೊ ಅಲ್ಲಿಂದ ಮೇಲೆ ಇಲ್ಲಿಯವರೆಗೂ ಪದ್ಮಶ್ರೀ ಮೇಡಮ್ ಅವರು ಅಷ್ಟೇ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಅವರಿಂದ ನನಗೆ ಎಷ್ಟೋ ಆಪರ್ಚುನಿಟಿಗಳು ಸಿಕ್ಕಿದೆ. ಅದು ಚಾನೆಲ್ ಗಳಲ್ಲಾಗಿರ್ಬೋದು ಅಥವಾ ಪ್ರೋಗ್ರಾಮ್ಸ್ ಗಳಲ್ಲಿ ತುಂಬಾ ಕಡೆಗಳಲ್ಲಿ ನನಗೆ ಆಪರ್ಚುನಿಟಿ ಸಿಗ್ತಾ ಉಂಟು. ಸೊ ಅದರಿಂದ ಇವತ್ತೇನು ಶ್ರೇಯಾ ಸುಳ್ಯ ಒಂದು ಆಂಕರ್ ಅಂತ ಹೇಳಿಕೊಡ್ಲಿಕ್ಕೆ ನಮ್ಮ ಪದ್ಮಶ್ರೀ ಭಟ್ ಮೇಡಮ್ ಅವರು ವಾಯ್ಸ್ ಆಫ್ ಆರಾಧನಾ ತಂಡಕ್ಕೆ ಧನ್ಯವಾದ ಹೇಳಲಿಕ್ಕೆ ಸೊ ಇಷ್ಟಪಡ್ತೇನೆ. ಹೀಗೆ ನಿಮ್ಮ ಆಂಕರಿಂಗ್ ಜರ್ನಿ ಸ್ಟಾರ್ಟ್ ಆಯ್ತು ಅಂತ ಗೊತ್ತಾಯ್ತು. ನೀವು ಮಾತನಾಡುವ ಶೈಲಿಗಾಗಿರ್ಬೋದು, ಕನ್ನಡದ ಸ್ಪಷ್ಟತೆಗೆ ತುಂಬಾ ಜನ ಅಭಿಮಾನಿಗಳು ಇದ್ದಾರೆ. ನಾನು ಕೂಡ ನಿಮ್ಮ ಅಭಿಮಾನಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಈಗ ಮಾಡೆಲಿಂಗ್ ಅಲ್ಲಿ ಇದ್ರಿ ಅಂತ ಹೇಳಿದ್ರಿ, ಸೊ ಅದ್ರ ಬಗ್ಗೆ ಒಂದೆರಡು ಮಾತು. ಮಾಡ್ಲಿಂಗ್ ಅಂತ ಹೇಳಿದ್ರೆ ಅಂದ್ರೆ ಮಾಡ್ಲಿಂಗ್ ಕ್ಲಾಸ್ಗಳು ಅಂತ ಹೇಳಿದ್ರೆ ಈ ಒಂದು ಕಾಂಪಿಟೇಷನ್ ಇತ್ತು, ಮಾಡ್ಲಿಂಗ್ ಇದೆ, ಫ್ಯಾಷನ್ ಶೋ ಇದೆ ಅಂತ ಹೇಳಿಕೊಂಡು, ಅದು ಮೂಡುಬಿದ್ರೆಯಲ್ಲಿ ಏನು. ಸೊ ಅಲ್ಲಿಗೆ ಹೋಗುವಾಗ್ಲೇ ಅವರದ್ದೇ ಕೋರ್ಸ್ಗಳು ಕೂಡ ಇತ್ತು. ಅಂದ್ರೆ ಮಾಡ್ಲಿಂಗ್ ಡೈರೆಕ್ಟ್ ಆಗಿ ಮಾಡೋದು ಬೇಡ, ಒಂದು ಅದ್ರಲ್ಲಿರುವಂತಹ ಏನಾದ್ರೂ ಕಲ್ತ್ಕೊಳ್ಬೇಕಲ್ಲ. ಸೊ ಆ ಕೋರ್ಸಿಗೆ ಕೂಡ ನಾನು ಹೋಗಿದ್ದೆ. ಸೊ ಅಲ್ಲಿ ನನ್ನ ಮಾಡ್ಲಿಂಗ್ ಕಲ್ತ್ಕೊಂಡು ಅಂಡ್ ಅಲ್ಲಿ ಕೂಡ ಫ್ಯಾಷನ್ ಶೋ ಆಯ್ತು. ತುಂಬಾ ಕಡೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕೂಡ ಹೋಗಿದ್ದೆ. ಹೀಗೆ ಫ್ಯಾಷನ್ ಶೋ ಅಲ್ಲಿ ಕೂಡ ಮಾಡ್ಲಿಂಗ್ ಅಲ್ಲೂ ಕೂಡ ಸ್ವಲ್ಪ ಪ್ರಶಸ್ತಿಗಳು ಬಂದಿದೆ. ಸೊ ಹೀಗೆ ಆದ್ರೆ ಮಾಡ್ಲಿಂಗ್ ಅಲ್ಲೂ ಇದ್ರಿ ಅಂತ ಆಯ್ತು. ನಿಮ್ಮ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿದ್ರೆ ಅದಕ್ಕೆ ದೇವರ ಹಾಡುಗಳಿಗೆ ನೃತ್ಯವನ್ನು ಅದ್ಭುತವಾಗಿ ಮಾಡ್ತೀರಿ. ಸೊ ಅದು ಹೇಗೆ ಇಂಟ್ರೆಸ್ಟ್ ಬಂತು? ಕುಣಿತ ಭಜನೆಯಲ್ಲೇನಾದ್ರೂ ಇದ್ರಾ? ಇಲ್ಲ ಕುಣಿತ ಭಜನೆ ಅಂತ ಹೇಳಿದ್ರೆ ಸ್ಕೂಲಲ್ಲಿ ಒಂದೆರಡು ಸರ್ತಿ ಹೋದ ನೆನಪು ಅಷ್ಟೇ. ಬಟ್ ನಾನ್ ಹೇಳುದೇನು ಅಂತ ಹೇಳಿದ್ರೆ ವೆಸ್ಟರ್ನ್ ಸಾಂಗ್ಸ್ ಗಳಿಗೆ ಯಾರು ಬೇಕಾದ್ರೂ ಮಾಡ್ತಾರೆ ಅಲ್ವಾ. ಸೊ ನಾವು ದೇವರ ಭಜನೆಗೆ ಮಾಡುವಂತಹ ಒಂದು ನೃತ್ಯದಲ್ಲಿ ನಮಗೆ ಸಿಗುವಂತಹ ಖುಷಿ ಅದು ಎಲ್ಲೂ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಹಾಡುಗಳಾಗಿರ್ಬಹುದು ಅಥವಾ ಈ ನೋಡಿ ನಾವು ಫಿಲ್ಮ್ ಸಾಂಗಿಗೆ ಈಗ ಒಂದು 2 ಮಿನಿಟ್ಸ್ ನಾವು ಡ್ಯಾನ್ಸ್ ಮಾಡಿದ್ರೆ ಸುಸ್ತು. ಅದೇ ಕುಣಿತ ಭಜನೆನ 3 ಗಂಟೆ 4 ಗಂಟೆ ಮಾಡಿದ್ರು ನಮ್ಗೆ ಸುಸ್ತಾಗುದಿಲ್ಲ. ಆ ಖುಷಿ ನಮ್ಮ ಮನಸ್ಸಿನಲ್ಲಿ ಯಾವತ್ತೂ ಇರ್ತದೆ. ಆದ್ರಿಂದ ನನಗೆ ಒಂದೇ ಒಂದು ಆಸೆ, ನನ್ನ ಇನ್ಸ್ಟಾಗ್ರಾಮ್ ಪೇಜ್ ತೆಗೆಯುವಾಗ ನನಗೆ ಎಲ್ಲರ ದೇವರ ಸಾಂಗ್ ಗಳೇ ಕೇಳ್ಬೇಕು ಅಂತ. ಸೊ ಆದ್ರಿಂದ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಏನೋ ಸ್ವಲ್ಪ ಫಾಲೋವರ್ಸ್ ಇವಾಗ ಇದ್ದಾರೆ, ಜನ ನನ್ನನ್ನ ಇಷ್ಟ ಪಡ್ತಾರೆ ಅಂತ ಹೇಳಿದ್ರೆ ಅದು ಆ ದೇವರ ಸಾಂಗ್ ಗಳಿಗೆ ಅಂತ ಮಾತ್ರ. ತುಂಬಾ ತುಂಬಾ ಖುಷಿ ಆಗ್ತದೆ ನೋಡುವಾಗ. ಸೊ ಈಗ ನೀವು ಡ್ಯಾನ್ಸ್ ಅಲ್ಲಿ ಇದ್ರಿ, ಆಕ್ಟಿಂಗ್ ಅಲ್ಲಿ ಇದ್ರಿ, ಸ್ಪೋರ್ಟ್ಸ್ ಅಲ್ಲಿ ಇದ್ರಿ, ಮಾಡ್ಲಿಂಗ್ ಅಲ್ಲೂ ಇದ್ರಿ, ಆಂಕರಿಂಗ್ ಅಲ್ಲೂ ಇದ್ರಿ, ಒಂದು ಎಲ್ಲ ಕ್ಷೇತ್ರದಲ್ಲೂ ಇದ್ದೀರಿ ಅಂತ ಆಯ್ತು. ಇನ್ನೊಂದು ಹೊಸ ಕ್ಷೇತ್ರಕ್ಕೆ ಯಾವ್ದಾದ್ರು ಹೋಗ್ಬೇಕು ಅಂತ ಐಡಿಯಾಸ್, ಪ್ಲಾನ್ಸ್ ಏನಾದ್ರೂ ಇದೆಯಾ? ಹೊಸ ಕ್ಷೇತ್ರ ಅಂತ ನಾನೇನು ಐಡಿಯಾಸ್ ಅಲ್ಲಿ ಇಲ್ಲ. ಬಟ್ ಎಜುಕೇಶನ್ ಅಲ್ಲಿ ಇನ್ನು ಇದ್ರಲ್ಲಿ ಹೇಗಿದ್ದೇನೋ ಅದೇ ತರ ಎಜುಕೇಶನ್ ಅನ್ನು ಕೂಡ ಮುಂದೆ ತಕೊಂಡು ಹೋಗ್ಬೇಕು. ಬಿಕಾಸ್ ಇದೆಲ್ಲ ಎಷ್ಟು ಮುಖ್ಯನೋ ಎಜುಕೇಶನ್ ಕೂಡ ಅಷ್ಟೇ ಮುಖ್ಯ. ಆದ್ರಿಂದ ಈಗ ಹೇಗೆ ಹೋಗ್ತಾ ಇದೀನೋ ಹಾಗೆ ಬ್ಯಾಲೆನ್ಸ್ ಮಾಡ್ಕೊಂಡೆ ಮುಂದೆ ಹೋಗ್ಬೇಕು ಅನ್ನೋ ಆಸೆ. ಈಗ ನೀವು ಅಷ್ಟೊಂದು ಕ್ಷೇತ್ರದಲ್ಲಿ ಇದ್ದೀರಲ್ವಾ, ಯಾವ್ದನ್ನಾದ್ರೂ ಎರಡನ್ನು ನಂಗೆ ಬಿಟ್ಟು ಇರ್ಲಿಕ್ಕೆ ಚಾನ್ಸೇ ಇಲ್ಲ ಅಂತ ಇದ್ರೆ ಯಾವ್ದು? ಡ್ಯಾನ್ಸ್ ಆಂಕರಿಂಗ್. ಅದನ್ನ ಬಿಟ್ಟು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಅದನ್ನೆರಡನ್ನು ಎಷ್ಟೇ ಕಷ್ಟ ಆದ್ರೂ ಅದನ್ನ ಮುಂದೆ ಕೊಂಡು ಹೋಗ್ತೀರಿ ಅಂತ ಆಯ್ತು. ನೀವು ಇಷ್ಟೊಂದು ಸಾಧನೆ ಮಾಡ್ಬೇಕಾದ್ರೆ ನಮ್ಗೆ ಫ್ಯಾಮಿಲಿ ಸಪೋರ್ಟ್ ಅಂತೂ 100% ಬೇಕಾಗೇ ಇರ್ತದೆ. ಸೊ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಗೆ ಹೇಳಿ? ಫ್ಯಾಮಿಲಿ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ನಾನ್ ತುಂಬಾ ಲಕ್ಕಿ ಅಂತ ಹೇಳ್ಬೋದು. ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ದೊಡ್ಡಪ್ಪ ದೊಡ್ಡಮ್ಮ, ಅಜ್ಜ ಅಜ್ಜಿ ಎಲ್ಲರೂ ತುಂಬಾ ಸಪೋರ್ಟ್. ಇವಾಗ ಮುಖ್ಯವಾಗಿ ತಾಯಿಯ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಶ್ರೇಯಾ ಎಲ್ಲೇ ಯಾವುದೇ ಪ್ರೋಗ್ರಾಮಿಗೆ ಹೋದ್ರು ಬೆನ್ನೆಲುಬಾಗಿ ಹಿಂದೆ ಅವರ ತಾಯಿ ಯಾವತ್ತೂ ಇರ್ತಾರೆ. ಅದು ತುಂಬಾ ಜನ ಹೇಳುವಂತಹ ಮಾತು. ಇವತ್ತೇನೋ ಸಣ್ಣ ಪುಟ್ಟ ಸಾಧನೆ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಅವರೇ, ನನ್ನ ತಾಯಿ ಮುಖ್ಯವಾಗಿ ನನ್ನ ಬೆನ್ನೆಲುಬಾಗಿ. ಇವತ್ತು ರೀಲ್ಸ್ ಮಾಡುದಾದ್ರೂ ನಿನ್ನ ವಿಡಿಯೋಗ್ರಾಫರ್ ಯಾರು ಅಂತ ಕೇಳ್ತಾರೆ, ಅದು ನನ್ನ ತಾಯಿಯೇ, ಬೇರೆ ಯಾರು ಅಲ್ಲ. ನನ್ನ ಫೋಟೋ ತೆಗೆಯೋರು ಅಷ್ಟು ಚಂದ ಯಾರು ಫೋಟೋ ತೆಗೆದು ಕೇಳ್ತಾರೆ, ನನ್ನ ಮಮ್ಮಿ. ಬಿಕಾಸ್ ಎಷ್ಟೋ ಜಗಳ ಆಗ್ತದೆ ಇಬ್ಬರ ನಡುವೆ, ಅದು ಚಂದ ಆಗ್ಲಿಲ್ಲ ವಿಡಿಯೋ, ಇದು ಚಂದ ಆಗ್ಲಿಲ್ಲ ಅಂತ. ಆದ್ರೂ ಕೊನೆಯದಾಗಿ ನನಗೆ ನನ್ನ ಮನಸ್ಸಿಗೆ ಖುಷಿ ಆಗುವಂತಹ ವಿಡಿಯೋ ಮಾಡೋರು ಅವರೇ. ಅಂಡ್ ಎಷ್ಟೇ ಕತ್ತಲೆ ಆಗ್ಲಿ ಎಷ್ಟೇ ಇರ್ಲಿ ಅವರಿಗೆ ಸುಸ್ತಾಗಿರ್ತದ ಒಮ್ಮೊಮ್ಮೆ ಮನೆಯ ಕೆಲಸ ಎಲ್ಲ ಮುಗಿಸಿ, ಆದ್ರೂ ಕೂಡ ಇಲ್ಲ ನಿನ್ಗೆ ನನಗೆ ಸುಸ್ತಾಗ್ತಾ ಉಂಟು, ನಾನು ಕರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಅವರ ಕೆಲಸವನ್ನ ಬಿಟ್ಟು ನಾನೊಂದು ಉನ್ನತವಾದಂತಹ ವೇದಿಕೆಗೆ ಬರ್ಬೇಕು ಅಂತ ಕಷ್ಟ ಪಡ್ತಾ ಇದ್ದಾರೆ. ಅಂಡ್ ಮುಖ್ಯವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ಪೇರೆಂಟ್ಸ್ ಗಳಿಗೆ ಒಂದು ಆಸೆ ಇರ್ತದೆ ಚಿಕ್ಕದಿರುವಾಗ, ನಾನೊಂದು ಸಿಂಗರ್ ಆಗ್ಬೇಕು. ಅವ್ರಿಗೊಂದು ಆಸೆ ಇತ್ತು ಸಿಂಗರ್ ಆಗ್ಬೇಕು ಅವರು ಅಂತ.
ಸೊ ಡಾನ್ಸರ್ ಕೂಡ ಆಗಿದ್ರು ಚಿಕ್ಕದಿರುವಾಗ. ಆದ್ರೆ ಆ ಒಂದು ಸಂದರ್ಭದಲ್ಲಿ ಅವರ ಕನಸನ್ನ ಅವರಿಗೆ ನೆರವೇರಿಸ್ಕೊಳ್ಳಿಕ್ಕೆ ಆಗ್ತಾ ಇರ್ಲಿಲ್ಲ. ಬಟ್ ಅವರ ಕನಸನ್ನ ನನ್ನ ಒಂದು ರೂಪದಲ್ಲಿ ಅವರು ನೆರವೇರಿಸ್ಕೊಳ್ತಿದ್ದಾರೆ ಅಂತ ಹೇಳ್ಬೋದು ಅಷ್ಟೇ. ಅವರು ಸಿಂಗರ್ ಅಂತ ಹೇಳಿದ್ರಿ, ನೀವು ಡ್ಯಾನ್ಸರ್, ಅದು ಹೇಗೆ ಸಾಧ್ಯ? ಅದು ಗೊತ್ತಿಲ್ಲ ಹೇಗೆ ಅಂತ. ನಿಮ್ಗೆ ಸಂಗೀತ ಅಂದ್ರೆ ಅಷ್ಟು ಆಗೋದಿಲ್ಲ. ಸೊ ಮತ್ತೆ ನನ್ನ ಅಜ್ಜಿ ಹಾ. ಅಜ್ಜಿ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದೆ, ತಂದೆ ತಾಯಿ ಸ್ವಲ್ಪ ವರ್ಷಗಳ ಕಾಲ ಬೆಂಗಳೂರು ಮಂಗಳೂರಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಅವಾಗ ನನ್ನನ್ನು ಸಾಕ್ತಾ ಇದ್ದದ್ದು ನನ್ನ ಅಜ್ಜಿ. ಇವಾಗ್ಲೂ ಕೂಡ ಯಾವುದೇ ಒಂದು ಕಾರ್ಯಕ್ರಮವಾಗ್ಲಿ, ನನ್ನ ಡ್ಯಾಡಿ ಕೂಡ ಅಷ್ಟೇ, ಡ್ಯಾಡಿ ಅಜ್ಜಿ ಆಗಿರ್ಬೋದು, ಯಾವುದೇ ಕಾರ್ಯಕ್ರಮವಾದ್ರೂ ಕೂಡ ಬರುವಾಗ ಒಮ್ಮೊಮ್ಮೆ ರಾತ್ರಿ 12 ಗಂಟೆ ಆಗ್ತದೆ, 1 ಗಂಟೆ ಆಗ್ತದೆ. ಯಾವತ್ತೂ ಕೂಡ ಯಾಕಿಷ್ಟು ಲೇಟ್ ಬರ್ತೀಯಾ, ಮನೆಯವರದ್ ನೆನಪಿಲ್ವಾ ಅಂತ ಯಾವತ್ತೂ ಬೈದವರಲ್ಲ. ಎಲ್ಲಿ ಹೋಗ್ತೀರಾ, ಯಾಗ ಬರ್ತೀರಾ, ಸಮಯವನ್ನ ಕೇಳ್ತಾರೆ. ಬಂದ ಮೇಲೆ ಹುಷಾರಾಗಿ ಬನ್ನಿ, ಜಾಗ್ರತೆಯಾಗಿ ಬನ್ನಿ. ರಾತ್ರಿ ಎಷ್ಟು ಗಂಟೆ ಆದ್ರೂ ಕೂಡ ಡ್ಯಾಡಿ ಅಜ್ಜಿ ಇಲ್ಲಿವರೆಗೂ ಮಲಗ್ಲಿಲ್ಲ, ನಮಗೋಸ್ಕರನೇ ಬಾಗಿಲನ್ನ ತೆರೆದಿಟ್ಟು ಕಾಯ್ತಾ ಇರ್ತಾರೆ. ಅಂಡ್ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡ್ತಾರೆ ಚಿಕ್ಕದ್ರಿಂದಲೂ ಇಲ್ಲಿಯವರೆಗೆ. ಅಂಡ್ ದೊಡ್ಡಪ್ಪನವರಾಗಿರ್ಬೋದು, ದೊಡ್ಡಮ್ಮನವರಾಗಿರ್ಬೋದು, ಎಲ್ಲರ ಜೊತೆ ಹೇಳೋದಾಗಿರ್ಬೋದು, ಎಸ್ ಅವಳ ಚಾನಲ್ ಅಲ್ಲಿ ಬರ್ತಾ ಇದ್ದಾಳೆ, ಈ ಚಾನಲ್ ಅಲ್ಲಿ ಬರ್ತಾ ಇದ್ದಾಳೆ, ತುಂಬಾ ಸಪೋರ್ಟ್ ಮಾಡ್ತಾರೆ. ಸೊ ಸಪೋರ್ಟಿವ್ ಫ್ಯಾಮಿಲಿ ಉಂಟಂತ ಆಯ್ತು. ತುಂಬಾ. ಈಗ ಫ್ಯಾಮಿಲಿದು ಸಪೋರ್ಟ್ ಎಷ್ಟು ಬೇಕೋ ಸೊ ಅಷ್ಟೇ ನಮ್ಗೆ ಸೆಕೆಂಡ್ ಫ್ಯಾಮಿಲಿ ಆಗಿರುವಂತಹ ನಮ್ಮ ಸ್ಕೂಲ್ ಆಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು, ಈಗ ಕಾಲೇಜ್, ಹೇಗಿದೆ ಸಪೋರ್ಟ್? ಫಸ್ಟ್ ಇವಾಗ ಸ್ಕೂಲ್ ನ ಬಗ್ಗೆ ಹೇಳ್ತೇನೆ, ಮತ್ತೆ ಕಾಲೇಜ್ ನ ಬಗ್ಗೆ ಹೇಳ್ತೇನೆ. ಸ್ಕೂಲ್ ನ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ಮ HM ಪ್ರಿನ್ಸಿಪಲ್ ಆಗಿರುವಂತಹ ಗದಾಧರ ಬಾಳ್ಗೋಡು ಸರ್ ಅವರು ನನಗೆ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. LKG ಇಂದ 10th ವರೆಗೂ ನಾನು ಅದೇ ಸ್ಕೂಲ್ ಅಲ್ಲಿ ಕಲ್ತ್ಕೊಂಡ್ ಬಂದೆ. ಸ್ಪೋರ್ಟ್ಸ್ ಅಲ್ಲಿ ಆಗಿರ್ಬೋದು, ಕಲ್ಚರಲ್ ಆಗಿರ್ಬೋದು, ಈಗ ಪ್ರತಿಭಾ ಕಾರಂಜಿ ಅಂತೆಲ್ಲ ಇರ್ಬೋದು, ಎಲ್ಲದ್ರಲ್ಲೂ ಕೂಡ ನನ್ನನ್ನ ಮುಂದೆ ಇಡ್ತಾ ಇದ್ರು. ಅಂಡ್ ASPL ಆಗಿದ್ದೆ, ಆಮೇಲೆ ಕಲ್ಚರಲ್ ಮಿನಿಸ್ಟರ್ ಆಗಿದ್ದೆ, ಸ್ಪೀಕರ್ ಆಗಿದ್ದೆ, ಎಲ್ಲ ನಾನೇ ಆಗಿದ್ದೆ ಆ ಒಂದು ಸಂದರ್ಭದಲ್ಲಿ. ಅಂಡ್ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಎಜುಕೇಶನ್ ಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರು, ಹಾಗೆ ಈ ಒಂದು ಕಲ್ಚರಲ್ ಪ್ರೋಗ್ರಾಮಿಗೆ ಅಂದ್ರೆ ರಜೆ ಸಿಗ್ಬೇಕು ಅಂತ ಹೇಳೋಕೆ ರಜೆ ಕೊಡ್ತಾ ಇದ್ರು. ಅಂಡ್ 10th ಅಲ್ಲಿ ಹೇಳ್ತಾ ಇದ್ರು, 10th ನಿನ್ನ ಲೈಫ್ ಅಲ್ಲಿ ತುಂಬಾ ಮುಖ್ಯ, ಹೀಗೆ ಹೇಗೆ ಕಲ್ಚರಲ್ ಹೋಗ್ತಾ ಉಂಟಾ, ಮಾರ್ಕ್ ಕೂಡ ಅಷ್ಟೇ ಮುಖ್ಯ ಆಗಿರ್ತದೆ ಅಂತ. ಸೊ ಅದಕ್ಕೂ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸ್ಕೂಲ್ ಅವರು. ಅಂಡ್ ಕಾಲೇಜ್ ನ ಬಗ್ಗೆ ಹೇಳ್ಬೇಕು ಅಂತ ಹೇಳುವಾಗ, 10th ಮುಗಿತಾ ಬರುವಾಗ ತಲೆಯಲ್ಲಿ ಒಂದು ಟೆನ್ಷನ್ ಬಂತು. ಅಯ್ಯೋ, ಸ್ಕೂಲ್ ಮುಗೀತು, ಸ್ಕೂಲ್ ಅಲ್ಲಿ ಹೇಗೋ ಎಷ್ಟು ಸಪೋರ್ಟ್ ಮಾಡಿದ್ದಾರೆ, ಇನ್ನು ನಾನ್ ಹೋಗೋ ಕಾಲೇಜ್ ಹೇಗಿರ್ತದಪ್ಪ ಅಂತ. ಬಟ್ ಏನೋ ಗೊತ್ತಿಲ್ಲ, ನಾನ್ ತುಂಬಾ ಲಕ್ಕಿ ಅಂತ ಅನ್ಕೊಳ್ಬಹುದು. ಸ್ಕೂಲ್ ಅಲ್ಲಿ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರು ಅದಕ್ಕಿಂತಲೂ ಜಾಸ್ತಿ ಸಪೋರ್ಟ್ ಮಾಡುವಂತಹ ಕಾಲೇಜ್ ನವರು ಸಿಕ್ಕಿದ್ದಾರೆ. ಎಲ್ಲಾ ಲೆಕ್ಚರರ್ಸ್ ಆಗಿರ್ಬೋದು, ಪ್ರಿನ್ಸ್ ಇಂದ ಹಿಡಿದು ಎಲ್ಲಾ ಲೆಕ್ಚರ್ಸ್ ನವರು ಅಷ್ಟು ಅಂದ್ರೆ ಅಷ್ಟು ಸಪೋರ್ಟ್ ಮಾಡ್ತಾರೆ. ಯಾವುದೇ ಒಂದು ರೀಲ್ಸ್ ಹಾಕಿದ್ರು ನೆಕ್ಸ್ಟ್ ದಿವಸ ಕೇಳ್ತಾರೆ, ಶ್ರೇಯಾ ರೀಲ್ಸ್ ನೋಡಿದೆ, ಚೆನ್ನಾಗಿತ್ತು ಅಂತ ಎಲ್ಲ ಹೇಳ್ತಾರೆ. ಅಂಡ್ ಕಾಲೇಜ್ ಅಲ್ಲಿ ಆಗುವಂತಹ ಪ್ರೋಗ್ರಾಮಿಗೂ ಕೂಡ ಯಾವುದೇ ಕೊರಿಯೋಗ್ರಫಿ ಇದ್ರು ನನ್ನನ್ನು ಹಾಕ್ತಾರೆ, ಅಂಡ್ ಆಂಕರಿಂಗ್ ಇದ್ರು ನನ್ನನ್ನೇ ಹಾಕ್ತಾರೆ. ಅಂಡ್ ಇವಾಗ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ, ಕಾಲೇಜ್ ಅವರಾಗಿರ್ಬೋದು, ಸ್ಕೂಲ್ ಅವರಾಗಿರ್ಬೋದು. ತುಂಬಾ ಸೊ ಸಪೋರ್ಟಿವ್ ಫ್ಯಾಮಿಲಿ ಜೊತೆಗೆ ಸಪೋರ್ಟಿವ್ ಸ್ಕೂಲ್, ಕಾಲೇಜ್ ಕೂಡ ಉಂಟು ಅಂತ ಆಯ್ತು. ಸೊ ಎಜುಕೇಶನ್ ಬಗ್ಗೆ ಮಾತಾಡುವ. ಎಜುಕೇಶನ್ ಅಲ್ಲಿ ಹೇಗಿದ್ರಿ? ಫಸ್ಟ್ ರ್ಯಾಂಕ್ ಇದ್ರಾ, ಹೇಗೆ? ಫಸ್ಟ್ ರ್ಯಾಂಕ್ ಅಂತ ಅಲ್ಲ, ಮಿಡಲ್ ಅಲ್ಲೇ ಇದ್ದೆ. ಅಂದ್ರೆ ರ್ಯಾಂಕ್ ಟಾಪರ್ ಅಂತ ಇಲ್ಲ, ಬಿಕಾಸ್ ನಾನು ಸ್ಕೂಲಿಗೆ ಹೋಗ್ತಿದ್ದದ್ದೇ 90% ನನ್ನದು ಯಾವ್ದೇ ಆಬ್ಸೆಂಟೇ ಇದ್ದದ್ದು. HM ಎಲ್ಲ ಪ್ರೆಸೆಂಟ್ ಆಗ್ತಾ ಇದ್ರು. ಲಾಸ್ಟ್ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇವಳದ್ದು ಅಂತ ಹೇಳುವಾಗ. ಸೊ ಹಾಗಿರುವಾಗ 89% ಬರ್ತಾ ಇತ್ತು, ರ್ಯಾಂಕ್ ಅಂತ ಬರ್ತಾ ಇರ್ಲಿಲ್ಲ. ಅದು ಒಳ್ಳೆ ಮಾರ್ಕೆ. ನೀವು ಅಷ್ಟು ಕಲ್ಚರಲ್ ಇದ್ರು ಇದ್ರಲ್ಲೂ ಇದ್ರಿ ಅಂತ ಆಯ್ತು. ಸೊ ನಮ್ಗೊಂದು ಡೌಟ್, ನೀವು ಚಿಕ್ಕದಿರುವಾಗ ಏನಾಗ್ಬೇಕು ಅಂತ ಅನ್ಕೊಂಡಿದ್ರಿ? ಡ್ಯಾನ್ಸರ ಅಥವಾ ಡಾಕ್ಟರ್, ಇಂಜಿನಿಯರ್, ಹಾಗೆಲ್ಲ ಕನಸಿರ್ತದೆ. ನೀವೇನಾಗ್ಬೇಕು ಅಂತ? ಚಿಕ್ಕದಿರುವಾಗ ಎಲ್ಲ ಹೇಳ್ತಿದ್ದದ್ದು ಟೀಚರ್ ಅಂತ. ನನಗೊಂದು ಗೊಂಬೆ ಇಟ್ಕೊಂಡು ನಾನೇ ಪಾಠ ಮಾಡಿ ಸರಿ ಬಡಿತಿದ್ದೆ ಅದಕ್ಕೆ. ಸೊ ಅದೆಲ್ಲ ನನಗೆ ಡ್ರೀಮ್ಸ್ ಇತ್ತು. ಬಟ್ ಇವಾಗ ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ನಾನೊಂದು ಪ್ರೊಫೆಷನ್ ಗೆ ಹೋದ್ರು ಕೂಡ ನನ್ನ ಪ್ಯಾಷನ್ ಆಗಿರುವಂತಹ ಈ ಡ್ಯಾನ್ಸ್ ಆಂಕರಿಂಗ್ ಅನ್ನ ನಾನು ಯಾವತ್ತೂ ಬಿಡುವುದಿಲ್ಲ ಅಂತ ಹೇಳುವಂತದ್ದು. ಸೊ ನೋಡ್ಬೇಕು ಲೈಫ್ ಹೇಗೆ ತಕೊಂಡು ಹೋಗ್ತದೆ ಅದ್ರ ಮೇಲೆಗೆ. ನೀವು ಎಲ್ಲಾ ಕ್ಷೇತ್ರದಲ್ಲೂ ಇದ್ದೀರಾ, ಸೊ ಎಲ್ಲ ಬ್ಯುಸಿ ಆಗಿರ್ತೀರಾ ಅಂತ. ಸೊ ಡೈಲಿ ರುಟೀನ್ ನಿಮ್ದು ಹೇಗಿರ್ತದೆ ಅಂತ? ಡೈಲಿ ರುಟೀನ್ ನ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಇವಾಗ ಡ್ಯಾನ್ಸ್ ಸಾಟರ್ಡೆ ಸಂಡೇ ಅಂತ ಹೇಳಿರೋದು ಡಾನ್ಸ್ ಕ್ಲಾಸ್ ಗಳ ಮೇಲೆ ಹೋಗ್ತದೆ. ಅಂಡ್ ಟೈಮ್ ಟೇಬಲ್ ಅಂತ ಹೇಳುವಂತದನ್ನ ಮಾಡಿಕೊಂಡಿದ್ದೇನೆ, ಅದು ಓದ್ಲಿಕ್ಕೆ ಅಂತ. ಸೊ ಬೆಳಿಗ್ಗೆ ಒಂದು 6:30ಗೆ ಹೇಳ್ತೇನೆ. 6:30ಗೆ ಎದ್ದು, ತುಂಬಾ ಲೇಟ್, 6:30ಗೆ ಎದ್ದು ಆಮೇಲೆ ಈ ಫ್ರೆಶ್ ಅಪ್ ಎಲ್ಲ ಆಗಿ ಅಂಡ್ ದೇವರಿಗೆ ದೀಪ ಇಟ್ಟು ತಿಂಡಿ ಎಲ್ಲ ಮಾಡಿ ಎಲ್ಲ ಆಗಿ ಮತ್ತೆ ಕಾಲೇಜ್ಗೆ ಹೋಗ್ತೇನೆ. ಕಾಲೇಜ್ ಎಲ್ಲ ಮುಗಿಸಿ ಆದ್ಮೇಲೆ ಮನೆಗೆ ಬರ್ತೇನೆ. ಮನೆಗೆ ಬಂದ ತಕ್ಷಣ ಮಮ್ಮಿದು ಕ್ಯಾಮ್ರಾ ಇಟ್ಕೊಂಡು ರೆಡಿ ಇರ್ತದೆ, ರೀಲ್ಸ್ ಗೆ ರೆಡಿ ಇದೆಯಾ ಅಂತ. ಮಮ್ಮಿ ಪ್ಲೀಸ್, ನಾನು ಇವಾಗ ಬಂದದಷ್ಟು ನಂಗೆ ಸುಸ್ತಾಗ್ತು, ನೀನೆಲ್ಲ ಕತ್ತಲಾಗ್ತದೆ ಪೋಯ್ ಅಂತ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾರೆ. ಮತ್ತೆ ರೀಲ್ಸ್ ಅನ್ನ ಪೋಸ್ಟ್ ಮಾಡ್ತಾರೆ. ಮತ್ತೆ ಬಂದು ಹೋಮ್ ವರ್ಕ್ ಆಗಿರ್ಬೋದು, ಓದುವಂತದ್ದು, ಅದನ್ನೆಲ್ಲ ಮುಗಿಸ್ತೇನೆ. ಅಂಡ್ ಹೀಗೆ
ಮತ್ತೆ ನಮ್ಮ ರುಟೀನ್ ಇರ್ತದಲ್ಲ, ಹಾ, ನೈಟ್ ಹಾಗೆ. ರುಟೀನ್ ಅದೆಲ್ಲ ಮಾಡಿ. ಸೊ ನಂಗೆ ಫ್ರೀ ಟೈಮ್ ಅಲ್ಲಿ ಎಂತ ಮಾಡ್ತೀರಿ ಅಂತ ಕೇಳಲಿಕ್ಕಿತ್ತು. ಸೊ ಫ್ರೀ ಟೈಮ್ ಅಂತ ಸಿಗ್ತದ ನಿಮಗೆ? ಫ್ರೀ ಟೈಮ್ ಅಂತ ಹೇಳುವಾಗ ಕಮ್ಮಿ ಸಿಗೋದು, ಯಾಕಂತ ಹೇಳಿದ್ರೆ ನಾಳ್ದು ರಜೆ ಅಂತ ಹೇಳುವಾಗ ನಾಳ್ದು ಪ್ರೋಗ್ರಾಮ್ ಹಾ. ಫಿಕ್ಸ್, ಅದೇ ದಿನನೇ ಫಿಕ್ಸ್ ಆಗಿರ್ತದೆ. ಸೊ ಫ್ರೀ ಟೈಮ್ ಅಂತ ಇರುದಿಲ್ಲ. ಫ್ರೀ ಟೈಮ್ ಹಾಗೂ ಒಮ್ಮೊಮ್ಮೆ ಸಿಗ್ತದೆ. ಹಾ. ಸಿಗುವಾಗ ಒಂದು ರೀಲ್ಸ್ ಮಾಡ್ತೇನೆ, ಹ್ಮ್. ಡ್ರಾಯಿಂಗ್ ಮಾಡ್ತೇನೆ, ಹ್ಮ್. ಒಮ್ಮೊಮ್ಮೆ ಕೂತ್ಕೊಂಡು ನಾನು ಸ್ಕೆಚಸ್ ಹಾ. ಮಾಡ್ತಾ ಇರ್ತೇನೆ. ಅಂಡ್ ಮಮ್ಮಿಗೆ ಕಿರಿಕಿರಿ ಮಾಡ್ತೇನೆ, ಡ್ಯಾಡಿ ಕಿರಿಕಿರಿ ಮಾಡ್ತೇನೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೇನೆ. ಅಂಡ್ ಹೀಗೆ ಒಂದೊಂದು ಹೊಸ ಹೊಸ ಡ್ಯಾನ್ಸ್ ಫಾರ್ಮ್ ಅನ್ನ ಕಲಿತೇನೆ. ಆಮೇಲೆ ಒಂದೊಂದು ಬ್ರಾಡ್ಕಾಸ್ಟ್ ಎಲ್ಲ ಇರುತ್ತಲ್ಲ, ಹಾ. ಈ ಸಕ್ಸಸ್ಫುಲ್ ಆದವರದ್ದೆಲ್ಲ ಹ್ಮ್. ಬ್ರಾಡ್ಕಾಸ್ಟ್, ಅದನ್ನೆಲ್ಲ ನೋಡ್ತಾ ಇರ್ತೇನೆ. ಅಂಡ್ ನನ್ನ ಸ್ಕಿಲ್ ಅನ್ನ ಹೇಗೆ ಡೆವಲಪ್ ಮಾಡ್ಬೋದು ಅಂತ, ಅಂದ್ರೆ ಆಂಕರಿಂಗ್ ಅಲ್ಲಿ ಆಗಿರ್ಬೋದು, ಡ್ಯಾನ್ಸ್ ಅಲ್ಲಿ ಆಗಿರ್ಬೋದು, ಜಾಸ್ತಿ ಆಂಕರಿಂಗ್ ಅಲ್ಲಿ ಸ್ಕಿಲ್ ಅನ್ನ ಹೇಗೆ ಡೆವಲಪ್ ಮಾಡ್ಬೋದು ಅನ್ನುವಂತಹ ವಿಡಿಯೋಸ್ ಎಲ್ಲ ನೋಡ್ತೇನೆ. ಸೊ ಹೀಗೆ ನಿಮ್ಮ ಟೈಮ್ ಅನ್ನ ಸ್ಪೆಂಡ್ ಮಾಡ್ತೀರಿ ಅಂತ ಆಯ್ತು. ನೀವ್ ಆಗ್ಲೇ ವಾಯ್ಸ್ ಆಫ್ ಆರಾಧನಾ ತಂಡದ ಬಗ್ಗೆ ಹೇಳಿದ್ರಿ. ಸೊ ಇದಕ್ಕೆ ಹೇಗೆ ಜಾಯಿನ್ ಆದ್ರಿ? ವಾಯ್ಸ್ ಆಫ್ ಆರಾಧನಾ ತಂಡಕ್ಕೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸೇರಿದ್ದು ಅಂತಾನೆ ಹೇಳ್ಬೋದು. ಸ್ವಾತಂತ್ರ್ಯ ದಿವಸದ ಒಂದು ಕಾಂಪಿಟೇಷನ್ ಇತ್ತು, ಡಾನ್ಸ್ ಕಾಂಪಿಟೇಷನ್. ಅವಾಗ ನಾನು 7th ಸ್ಟ್ಯಾಂಡರ್ಡ್ ಏನೋ ಆಯ್ತಾ. ಆ ಸಂದರ್ಭದಲ್ಲಿ ಮಮ್ಮಿ ಹೇಳಿದ್ರು, ಯಾವ್ದೋ ಒಂದು ಕಾಂಪಿಟೇಷನ್ ಇದೆ ಸೋನು, ಡ್ಯಾನ್ಸ್ ಹಾಕುವ, ವಿಡಿಯೋ ಹಾಕುವ ಅಂತ. ಸೊ ಅದಕ್ಕೆ ಆಯ್ತು ಅಂತ ಹೇಳಿ ಪೋಸ್ಟ್ ಮಾಡಿದ್ವಿ. ಆಗ ಸೆಕೆಂಡ್ ಪ್ರೈಸ್ ಬಂದಿತ್ತು ನನಗೆ. ಸೊ ಅದಾದ್ಮೇಲೆ ಮ್ಯಾಮ್ ಪಾಪ ನನ್ನ ನಂಬರ್ ಅನ್ನ ಹುಡುಕ್ಲಿಕ್ಕೆ ತುಂಬಾ ಕಷ್ಟ ಬಂದ್ರು. ಅದಾದ್ಮೇಲೆ ಯಾರೋ ಬಂದು ಮಮ್ಮಿ ಜೊತೆ ಹೇಳಿದ್ರಂತೆ, ಏನು ಪ್ರೋಗ್ರಾಮ್, ಸೊ ನಿಮ್ಮ ನಂಬರ್ ಅನ್ನ ಅವ್ರ ಇದು ಹುಡುಕ್ತಾ ಇದ್ದಾರೆ ಅಂತ. ಅದಾದ್ಮೇಲೆ ಮಮ್ಮಿಯ ನಂಬರ್ ಸಿಕ್ಕಿದಾದ್ಮೇಲೆ ಆ ಟೀಮಿಗೆ ನಾನು ಜಾಯಿನ್ ಆದೆ. ಟೀಮಿಗೆ ಜಾಯಿನ್ ಆದ್ಮೇಲೆ ನನ್ನ ಕಲಾ ಜರ್ನಿಗೆ ಏನೋ ಒಂದು ಪವರ್ ಸಿಕ್ಕಿದಾಗ ಸಿಕ್ತು. ಪ್ರೋಗ್ರಾಮ್ಸ್ ಗಳ ಆಪರ್ಚುನಿಟಿ, ಆಮೇಲೆ ಡ್ಯಾನ್ಸ್ ಆಗಿರ್ಬೋದು, ಆಂಕರಿಂಗ್ ಎಲ್ಲವೂ ಕೂಡ ಒಂದು ಟಾಪ್ ಲೆವೆಲ್ಗೆ ಹೋಯ್ತು ಅಂತ ಹೇಳ್ಬೋದು. ಸೊ ಅಲ್ಲಿಂದ ನಿಮ್ಮ ಕಲಾ ಜರ್ನಿಗೆ ಇನ್ನೊಂದು ಸಪೋರ್ಟ್ ಸಿಕ್ತು ಅಂತ ಹೇಳ್ಬೋದು. ಸೊ ವಾಯ್ಸ್ ಆಫ್ ಆರಾಧನಾ ತಂಡದ ಬಗ್ಗೆ ಹೇಳುದಾದ್ರೆ? ವಾಯ್ಸ್ ಆಫ್ ಆರಾಧನದೇ ನಾನು ಹೇಳಿದೆ ಅಲ್ಲ, ತುಂಬಾ 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 ಸಪೋರ್ಟ್ ಮಾಡ್ತಾರೆ. ಒಂದೊಂದು ತಂಡದಲ್ಲಿ ಒಂದೊಂದು ಸ್ವಲ್ಪ ಮನಸ್ಸಿನಲ್ಲಿ ಏನು ಅವ್ರು ಬೆಳಿತಾ ಇದಾರೆ, ಅಯ್ಯೋ ಅವ್ರು ಬೆಳಿತಾ ಇದ್ದಾರೆ ಅಂತ ಹೇಳುವಂತಹ ಒಂದು ಫೀಲ್ ಇರ್ತದೆ. ಆದ್ರೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದಲ್ಲಿ ಇವಾಗ್ಲೂ ನಾನು ಹೋದ್ರು ಆ ಬೇರೆ ಮಕ್ಕಳ ಪೇರೆಂಟ್ಸ್ ನನ್ನನ್ನ ಅವರ ಮಕ್ಕಳ ಹಾಗೆ ಫೀಲ್ ಮಾಡ್ತಾರೆ. ಅಂಡ್ ತುಂಬಾ ಅಂದ್ರೆ ತುಂಬಾ ಪ್ರೀತಿ ಮಾಡ್ತಾರೆ ಎಲ್ಲರನ್ನು ಕೂಡ. ಅಂಡ್ ಪದ್ಮಶ್ರೀ ಮೇಡಮ್ ಕೂಡ ಅಲ್ಲಿರುವಂತಹ ಮಕ್ಕಳನ್ನು ಎಲ್ಲರನ್ನೂ ಕೂಡ ಒಂದೇ ರೀತಿ ನೋಡ್ತಾರೆ, ಯಾರಿಗೂ ಭೇದ ಭಾವ ಮಾಡುದಿಲ್ಲ. ಬೇರೆ ಕಡೆಯಲ್ಲೆಲ್ಲ ಪ್ರೋಗ್ರಾಮ್ ಇದೆ ಬರ್ತೀರಾ ಇಷ್ಟೇ ಕೇಳುದು, ಬಟ್ ನಮ್ಮ ಪದ್ಮಶ್ರೀ ಮೇಡಮ್ ನೀವು ಪ್ರೋಗ್ರಾಮ್ ಇದೆ ಬರ್ಲೇಬೇಕು ಅಂತ ಹೇಳ್ತಾರೆ. ಬರದ್ರೆ ಬಿಡುವುದೇ ಇಲ್ಲ, ಬರ್ಲೇಬೇಕು ನೀವು ಅಂತ ಉಚಿತವಾಗಿ ಅದೆಷ್ಟೋ ಚಾನೆಲ್ಗಳಲ್ಲಿ ಮಕ್ಕಳಿಗೆ ಆಪರ್ಚುನಿಟಿಯನ್ನ ಕೊಡ್ತಾ ಬಂದ್ರು. ಅದೆಷ್ಟೋ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನ ನೀಡಿದ್ರು. ಒಳ್ಳೆ ಒಳ್ಳೆ ಪುಣ್ಯ ಸ್ಥಾನಗಳಲ್ಲಿ ನಮಗೆ ಒಂದು ಹೆಜ್ಜೆ ಹಾಕುವಂತಹ ಒಂದು ಅವಕಾಶವನ್ನ ನೀಡಿಕೊಟ್ರು. ಅಂಡ್ ವಾಯ್ಸ್ ಆಫ್ ಆರಾಧನದ ಕಲಾ ಪೋಷಕರ ಬಗ್ಗೆ ನಾನಂತೂ ಹೇಳಲೇಬೇಕು. ಇವತ್ತು ನನ್ನ ರೀಲ್ಸ್ 4 ಜನರಿಗೆ ಎಕ್ಸ್ಟ್ರಾ ತಲುಪ್ತಾ ಇದೆ, ಶೇರ್ ಆಗ್ತಾ ಇದೆ. 4 ಜನ ಹೋಗುವಾಗ, ಓ ಶ್ರೇಯಾ ಸುಳ್ಯ ನಿಮ್ಮ ರೀಲ್ಸ್ ನೋಡ್ತೇನೆ, ಅವ್ರ ಆಂಕರಿಂಗ್ ನೋಡ್ತೇನೆ ಅಂತ ಹೇಳ್ತಿದ್ರೆ ಅದು ನಮ್ಮ ಬಸವರಾಜ್ ಮಂತ್ರಿ ಸರ್ ಅಂತಾನೆ ಹೇಳ್ಬೋದು. ಕಲಾ ಪೋಷಕರು ಯಾವತ್ತೂ ಕೂಡ ನನ್ನ ವಿಡಿಯೋವನ್ನ ಶೇರ್ ಮಾಡೋದಾಗಿರ್ಬೋದು, ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ನನ್ನದು ಅಂತಲ್ಲ, ವಾಯ್ಸ್ ಆಫ್ ಆರಾಧನಾ ಸಂಸ್ಥೆಯಲ್ಲಿರುವಂತಹ ಎಲ್ಲಾ ಪ್ರತಿಭೆಗಳ ವಿಡಿಯೋವನ್ನ ಶೇರ್ ಮಾಡುವುದರ ಮೂಲಕ ಎಲ್ಲರಿಗೂ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರ ಕೆಲಸದ ಜೊತೆ ಅಂದ್ರೆ ಅವರ ಪರ್ಸನಲ್ ಲೈಫ್ ನ ಜೊತೆಗೆ ಈ ಒಂದು ಎಡಿಟ್ ಮಾಡುವಂತದ್ದು ಅಂತ ಹೇಳಿದ್ರೆ, ನನ್ನ ವಿಡಿಯೋವನ್ನ ನಾನು ಒಮ್ಮೆ ಎಡಿಟ್ ಮಾಡೋ ಅಯ್ಯೋ ರಾಮ ಅಂತ ಆಗ್ತದೆ. ಆದ್ರೂ ಅಷ್ಟು ಮಕ್ಕಳ ಪೋಸ್ಟರ್ ಅನ್ನ ರೆಡಿ ಮಾಡಿ, ಯಾವುದೇ ಒಂದು ಪ್ರೋಗ್ರಾಮ್ ಇದ್ರೂ ಕೂಡ ಪೋಸ್ಟರ್ ಅನ್ನ ರೆಡಿ ಮಾಡಿ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಎಲ್ಲರಿಗೂ ಆ ಡೇಟ್ ಆಮೇಲೆ ವೆನ್ಯೂ ಎಲ್ಲವನ್ನ ಕೂಡ ಹಾಕಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಯಾವತ್ತೂ ಕೂಡ ಚಿರಋಣಿ ಆಗಿರ್ತೇನೆ. ಪದ್ಮಶ್ರೀ ಮೇಡಮ್ ಆಗಿರ್ಬೋದು, ವಾಯ್ಸ್ ಆಫ್ ಆರಾಧನಾ ತಂಡದ ಸರ್ವ ಸದಸ್ಯರು, ಬಸವರಾಜ್ ಸರ್ ಅವರಿಗೆಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ವಾಯ್ಸ್ ಆಫ್ ಆರಾಧನಾ ತಂಡದ ಬಗ್ಗೆ ತುಂಬಾ ಹೆಮ್ಮೆ ಇದೆ ಅಂತ ನಿಮ್ಗೆ ಖಂಡಿತವಾಗಿ ಗೊತ್ತಾಗ್ತದೆ. ಸೊ ನಿಮ್ಮ ಲೈಫ್ ಅಲ್ಲಿ ನಿಮ್ಗೆ ಇನ್ಸ್ಪಿರೇಷನ್ ಅಂದ್ರೆ ಯಾರು? ನನ್ನ ಲೈಫಲ್ಲಿ ನನ್ನ ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ಯಾರನ್ನು ನಾನು ಅವರನ್ನ ನೋಡಿ ನಾನು ಅವರಾಗಿ ಹೋಗ್ಬೇಕು ಅಂತ ನಾನು ಯಾವತ್ತೂ ಅನ್ಕೊಳ್ಳಿಲ್ಲ. ನನ್ನ ಒಂದು ಇನ್ಸ್ಪಿರೇಷನ್ ನನ್ನ ತಾಯಿ ಅಂತಾನೆ ಹೇಳ್ಬೋದು. ಬಟ್ ಬೇರೆಯವ್ರನ್ನ ನೋಡ್ಕೊಂಡು ಅವ್ರಾಗ ಆಗ್ಬೇಕು ಅಂತ ನಾ ಇಲ್ಲಿವರೆಗೆ ಅನ್ಕೊಳ್ಳಿಲ್ಲ. ಏನೋ ನನ್ನದೇನುಂಟು, ನನ್ನ ಮನಸ್ಸಿನಲ್ಲಿ ಏನ್ ಬರ್ತದೋ ಅದನ್ನ ನೋಡ್ಕೊಂಡು ನಾನು ಬೆಳಿತಾ ಇದ್ದೇನೆ ಅಷ್ಟೇ. ಏನೋ ಒಂದು ಆಸೆ ಇಟ್ಕೊಂಡಿದ್ದೇನೆ, ಅದು ಸಕ್ಸಸ್ಫುಲ್ ಆಗ್ಬೇಕು. ಅವ್ರು ಬೇರೆಯವ್ರನ್ನ ನೋಡಿ ಅದು ಯಾವುದಿಲ್ಲ. ಈ ನನ್ನ ಇನ್ಸ್ಪಿರೇಷನ್ ಅಂದ್ರೆ ನನ್ನ ತಾಯಿ. ಅದು ಇನ್ಸ್ಪಿರೇಷನ್ ಅಂತಲ್ಲ, ಅವರ ಕನಸನ್ನೊಂದು ಈಡೇರಿಸ್ಬೇಕಷ್ಟೇ. ಇಷ್ಟು ಕಷ್ಟ ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನನ್ನ ತಾಯಿಗೋಸ್ಕರ ಕಷ್ಟ ಪಡ್ಬೇಕಷ್ಟೇ. ಸೊ ನಿಮ್ಮ ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ನಿಮ್ಮ ತಾಯಿ ಅಂತ ಆಯ್ತು. ಸೊ ಈಗ ನಿಮ್ಗೆ ಲೈಫ್ ಅಂದ್ರೆ ಶ್ರೇಯಾ ಅವರ ಪ್ರಕಾರ ಏನು? ಲೈಫ್ ಅಂದ್ರೆ ಅದನ್ನೆಲ್ಲ ಮಾತಾಡೋಷ್ಟು ತುಂಬಾ ದೊಡ್ಡೋಳಲ್ಲ, ಆದ್ರೂ ಹೇಳುದೇನಂತ ಹೇಳಿದ್ರೆ ಈ ಒಂದು ಬುಕ್ ಇದ್ದ ಹಾಗೆ ಅಂತ ಹೇಳೋಣ.
ಸೊ ಫ್ರಂಟ್ ಪೇಜ್ ಅನ್ನ ಲಾಸ್ಟ್ ಪೇಜ್ ಅನ್ನ ಆ ದೇವ್ರು ಬರ್ದ್ ಕಳ್ಸಿರ್ತಾರೆ. ನಡುವಲ್ಲಿ ಏನ್ ಸಾಧನೆ ಮಾಡ್ಬೇಕು ಅಂಡ್ ಹೇಗೆ ಜೀವನವನ್ನ ಮಾಡ್ಬೇಕು ಅಂಡ್ ಎಷ್ಟು ಸಾಧನೆಯನ್ನ ಮಾಡಿ ಗುರುತಿಸ್ಕೊಳ್ಬೇಕು ಅಂಡ್ ಎಷ್ಟು ಸಹಾಯವನ್ನ ಮಾಡ್ಬೇಕು ಜನರಿಗೆ ಅಂಡ್ ಅವೆಲ್ಲ ಪುಟಗಳನ್ನ ಒಳ್ಳೆಯ ಒಂದು ಪುಟಗಳಾಗಿ ಬದಲಾಯಿಸುವಂತದ್ದು ನಮ್ಮ ಕೈಲಿರುವಂತದ್ದು ಅಷ್ಟೇ. ಸೊ ಅಷ್ಟಾದ್ರೆ ಆಯ್ತು. ಈಗ ನೀವು ಈ ವೇದಿಕೆಯ ಮುಖಾಂತರ ಯಾರಿಗೆಲ್ಲ ಧನ್ಯವಾದವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಿ ಅಂತ? ಧನ್ಯವಾದ ಅಂತ ಹೇಳೋದಾದ್ರೆ ಇವಾಗ ವಾಯ್ಸ್ ಆಫ್ ಆರಾಧನಾ ಪದ್ಮಶ್ರೀ ಮೇಡಮ್ ಅವರಾಗಿರ್ಬೋದು, ತಂಡದ ಸರ್ವ ಸದಸ್ಯರಿಗೆ ನಾನು ಧನ್ಯವಾದವನ್ನ ಹೇಳ್ತೇನೆ ಅಂಡ್ ಕಲಾ ಪೋಷಕರಾದಂತಹ ಬಸವರಾಜ್ ಮಂತ್ರಿ ಸರ್ ಅವರು ಅಂಡ್ ಮೇನ್ಲಿ ನನ್ನ ತಾಯಿ ತಂದೆ ನನ್ನ ಅಜ್ಜಿ ಆಗಿರ್ಬೋದು, ಹಾಗೆ ಎಲ್ಲ ಫ್ಯಾಮಿಲಿಯವರಿಗೆ ತುಂಬಾ ಸಪೋರ್ಟ್ ಮಾಡ್ತೇನೆ ಅಂಡ್ ಎಲ್ಲ ವೀಕ್ಷಕರು ತುಂಬಾ ಪ್ರೀತಿಯನ್ನ ಕೊಡ್ತಾ ಇದ್ದಾರೆ. ಈಗ ರೀಲ್ಸ್ ಅಲ್ಲೇ ಆಗಿರ್ಬೋದು, ಯಾವುದೇ ವಿಡಿಯೋಸ್ ಅನ್ನ ಹಾಕಿದ್ರು ಆಗಿರ್ಬೋದು, ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರ ಮನೆ ಮಗಳ ಹಾಗೆ ಪ್ರೀತಿಯನ್ನ ನೀಡ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸದಾ ನನ್ನ ಮೇಲೆ ಇರ್ಲಿ ಅಂತ ಕೇಳ್ತಾ, ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದಿರೋ ಬೆನ್ನೆಲುಬಾಗಿ ನಿಂತು ಎಲ್ಲರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಯನ್ನ ಹೇಳಿ. ಯಾಕಂತ ಹೇಳಿದ್ರೆ ತುಂಬಾ ಜನ ಪೇರೆಂಟ್ಸ್ ಗೆ ಇರ್ತದೆ, ನಮ್ಮ ಮಕ್ಕಳು ಕಲ್ಚರ್ ಅಲ್ಲಿ ಇದ್ರೆ ಎಜುಕೇಶನ್ ಅಲ್ಲಿ ಹಿಂದೆ ಉಳಿದ್ಬಿಡ್ತಾರೆ ಏನೋ ಅಂತ. ಸೊ ಅಂತವರಿಗೆ ಎಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸೊ ನಾನ್ ಹೇಳೋದು ಇಷ್ಟೇ, ಅದೆಷ್ಟೋ ಜನ ಟಾಪರ್ಸ್ ಗಳನ್ನು ನಾವು ನೋಡಿರ್ಬೋದು, ಕ್ಲಾಸ್ ಅಲ್ಲಿ ತುಂಬಾ ಟಾಪರ್ ಆಗಿರ್ತಾರೆ, ಆದ್ರೆ ಒಮ್ಮೆ ಸ್ಟೇಜ್ ಮೇಲೆ ಬಂದು ಏನೋ ಒಂದ್ ಎರಡು ಮಾತಾಡು ಅಂತ ಹೇಳುವಾಗ ಅವರಿಗೆ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನ್ ಹೇಳುವಂತದ್ದು ಎಜುಕೇಶನ್ ಅಂತೂ ಲೈಫ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಮುಖ್ಯ, ಯಾವತ್ತೂ ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಮಕ್ಕಳಿಗೆ ಏನೋ ಒಂದು ಆಸೆ ಇದೆ, ನಾನು ಡ್ಯಾನ್ಸರ್ ಆಗ್ಬೇಕು, ಸಿಂಗರ್, ಯಾವ್ದೋ ಒಂದು ಆಸೆ ಇದೆ ಅಂತ ಹೇಳಿದ್ರೆ ಅವರ ಬೆನ್ನೆಲುಬಾಗಿ ನೀವು ಯಾವತ್ತೂ ನಿಲ್ಬೇಕು. ಯಾಕೆ ಅಂತ ಹೇಳಿದ್ರೆ ಯಾವ್ದೋ ಒಂದು ಮಕ್ಕಳನ್ನ ತೋರಿಸಿ ನೋಡು ಅವ್ನು ಎಷ್ಟೋ ಸಾಧನೆ ಮಾಡಿದ್ನು ಅಂತ ಹೇಳುವ ಬದಲು ತಮ್ಮ ಮಕ್ಕಳಿಗೆ ತಾವು ಆ ಒಂದು ಆಪರ್ಚುನಿಟಿಯನ್ನ ಕೊಟ್ರೆ ಮುಂದೊಂದು ದಿನ ನಿಮ್ಮ ಮಕ್ಕಳನ್ನ ತೋರಿಸಿ ಇನ್ನೊಬ್ರು ಹೇಳ್ತಾರೆ ನೋಡು ಅವಳು ಎಷ್ಟು ಸಾಧನೆ ಮಾಡಿದ್ಲು ಅಂತ. ಸೊ ಆದ್ರಿಂದ ಆದಷ್ಟು ನಿಮ್ಮ ಮಕ್ಕಳಿಗೆ ಆಗುವಷ್ಟು ನೀವು ಸಪೋರ್ಟ್ ಮಾಡಿ. ಎಜುಕೇಶನಲ್ ಇದ್ದವರು ಈ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಇದ್ದವರು ಎಜುಕೇಶನ್ ಅಲ್ಲಿ ಹಿಂದೆ ಉಳಿತಾರೆ ಅಂತ ಹೇಳುವಂತದನ್ನ ನಾನು ಯಾವತ್ತೂ ನಂಬುದಿಲ್ಲ. ಬಿಕಾಸ್ ನನ್ನ ಕೈಯನ್ನು ಯಾವತ್ತೂ ಕಲೆ ಬಿಟ್ಟು ಕೊಡ್ಲಿಲ್ಲ. ಸೊ ನಾನೊಂದು ಮಾತನ್ನ ಹೇಳ್ತೇನಲ್ಲ, ಸರಸ್ವತಿಯ ಕೈಯಲ್ಲಿ ಮುಂದೆ ವೀಣೆ ಇದ್ರೆ ಹಿಂದೆ ಪುಸ್ತಕ ಉಂಟು ಅಂತಂದ್ರೆ, ಕಲೆ ಇದ್ದವರಿಗೆ ಬೆನ್ನೆಲುಬಾಗಿ ಆ ಪುಸ್ತಕ ಯಾವತ್ತೂ ಇದ್ದೇ ಇರ್ತದೆ, ಯಾವತ್ತೂ ಕೈ ಬಿಡುವುದಿಲ್ಲ. ಸೊ ಇದು ಹಾಗಾದ್ರೆ ನಿಮ್ಗೆ ಕಲೆ ಇದ್ರೆ ಎಜುಕೇಶನ್ ಕೂಡ ಖಂಡಿತವಾಗಿಯೂ ಅಷ್ಟೇ ಸಪೋರ್ಟ್ ಮಾಡ್ತದೆ ಅಂತ ಆಯ್ತು. ಸೊ ಕೊನೆಯದಾಗಿ ನಮ್ಮ ತುಳುನಾಡ ವಾರ್ತೆಯ ಬಗ್ಗೆ ನೀವು ಹೇಳುದಾದ್ರೆ? ತುಳುನಾಡ ವಾರ್ತೆಯವರು ಅಂತ ಹೇಳುದಾದ್ರೆ ನಾನ್ ಯಾವತ್ತೂ ಹೇಳ್ತೇನೆ, ಈಗ ತುಳುನಾಡಲ್ಲೇ ನಾವು ನೋಡ್ಬೋದು ಎಷ್ಟೋ ಪ್ರೋಗ್ರಾಮ್ಸ್ ಗಳಾಗ್ತದೆ, ಎಷ್ಟೋ ಚಾನೆಲ್ಗಳು ಕೂಡ ಇದೆ. ನಾವ್ ಎಷ್ಟೋ ಜನರನ್ನ ಹೊರಗಿನಿಂದ ಕರಿತೇವೆ, ಅಂದ್ರೆ ಗೆಸ್ಟ್ ಆಗಿ ಆಗಿರ್ಬೋದು, ಒಂದು ಪ್ರೋಗ್ರಾಮಿಗೆ ನಾವು ಹೊರಗಿಂದ ಕರಿತೇವೆ. ಆದ್ರೆ ನಮ್ಮ ಕರಾವಳಿಯಲ್ಲೇ ಎಷ್ಟೋ ಪ್ರತಿಭೆಗಳಿದ್ದಾವೆ, ಆದ್ರೆ ಅದನ್ನ ಯಾರು ಕೂಡ ಗುರುತಿಸುದಿಲ್ಲ. ಆದ್ರೆ ನಮ್ಮ ತುಳುನಾಡ ವಾರ್ತೆಯವರು ಆ ಒಂದು ಕರಾವಳಿಯ ಪ್ರತಿಭೆಗಳನ್ನ ಹುಡುಕಿ ಅವರ ಆರ್ಟಿಕಲ್ ಅಲ್ಲಾಗಿರ್ಬೋದು, ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು, ಅಥವಾ ಇಂತಹ ಒಂದು ಇಂಟರ್ವ್ಯೂ ಚಾನೆಲ್ಗಳಲ್ಲಿ ಪ್ರತಿಭಾಲೋಕ ಕಾರ್ಯಕ್ರಮದಲ್ಲಿ ಅವರನ್ನ ಗುರುತಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಸಣ್ಣ ಪುಟ್ಟ ಮಾತಲ್ಲ. ಆದ್ರಿಂದ ಈ ಒಂದು ಕಾರ್ಯಕ್ರಮವು ಕೂಡ ಉನ್ನತೋನ್ನತವಾಗಿ ಬೆಳೆದು ಎಲ್ಲರ ಮನಸ್ಸನ್ನ ಗೆಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂಡ್ ನನ್ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕರೆದದಕ್ಕೆ ತುಂಬಾ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ. ಸೊ ಇಷ್ಟು ಹೊತ್ತು ನಿಮ್ಮ ಕಲಾ ಜರ್ನಿಯನ್ನ ನಮ್ಮೊಂದಿಗೆ ಹಾಗೆ ವೀಕ್ಷಕರೊಂದಿಗೆ ಹಂಚಿಕೊಂಡದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು. ಇನ್ನಷ್ಟು ನಿಮ್ಮ ಸಾಧನೆಯ ಪಟ್ಟಿ ಇನ್ನಷ್ಟು ದೊಡ್ಡದಾಗ್ಲಿ, ಆಕ್ಟಿಂಗ್ ಅಲ್ಲಾಗಿರ್ಬೋದು, ಆಂಕರಿಂಗ್ ಅಲ್ಲಾಗಿರ್ಬೋದು, ಡಾನ್ಸ್ ಅಲ್ಲಾಗಿರ್ಬೋದು, ಒಳ್ಳೆ ಒಳ್ಳೆ ಅವಕಾಶಗಳು ನಿಮ್ಗೆ ಸಿಗ್ತಾ ಹೋಗ್ಲಿ. ಮುಂದೊಂದು ದಿನ ನಿಮ್ಮಿಂದ ಆಟೋಗ್ರಾಫ್ ಪಡೆಯುವಂತಹ ಪುಣ್ಯ ನಮ್ಗೆ ಎಲ್ರಿಗೂ ಸಿಗ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ತುಂಬಾ ಹೃದಯದ ಧನ್ಯವಾದಗಳು. ನಿಮಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂಡ್ ತುಂಬಾ ಅಂದ್ರೆ ತುಂಬಾ ದೊಡ್ಡದಾಗಿ ಮಾತಾಡಿದ್ರಿ, ನಾನೇನು ಅಷ್ಟು ಸಾಧನೆ ಮಾಡ್ಲಿಲ್ಲ. ಅಂಡ್ ನೀವು ಕೂಡ ತುಂಬಾ ಚೆನ್ನಾಗಿ ಇಂಟರ್ವ್ಯೂ ಮಾಡಿದೀರಾ. ನಿಮ್ಗೂ ಕೂಡ ಆಂಕರಿಂಗ್ ಅಲ್ಲಿ ಇನ್ನಷ್ಟು ವೇದಿಕೆಗಳು ಸಿಗ್ಲಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಸತತ ಪ್ರಯತ್ನ ಇದ್ರೆ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ಸ್ಫೂರ್ತಿಯಾಗಿದ್ದಾರೆ ನಮ್ಮ ಶ್ರೇಯಾ MG ಸುಳ್ಯ ಇವ್ರು. ಇದಾಗಿತ್ತು ಇವತ್ತಿನ ವಿಶೇಷ. ಪ್ರತಿಭಾಲೋಕ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಪ್ರತಿಭೆಗಳನ್ನ ನಿಮ್ಮ ಮುಂದೆ ತರಲಿಕ್ಕೆ ಇದ್ದೇವೆ. ಅಷ್ಟರ ತನಕ ನಮ್ಮ ವಾಹಿನಿಯನ್ನ ವೀಕ್ಷಿಸ್ತಾ ಇರಿ. ಧನ್ಯವಾದಗಳು.